ಕೈಲಾಸವನ್ನು ಸೇರಿದೆ. ಕಾಣುತ್ತಿರುವ ಶರೀರದಲ್ಲಿ ಮಿಂದು ಮಡಿಯುಟ್ಟು ಶುಚೀರ್ಭೂತನಾದೆ. ಭಸ್ಮಧಾರಣೆ ಮಾಡಿಕೊಂಡೆ. ಗಿರಿಯ ಮೂಲದಲ್ಲಿ ಕುಳಿತು ಭಗವಂತರಾದ ಪಾರ್ವತಿ ಪರಮೇಶ್ವರನ್ನು ಸ್ತುತಿ ಮಾಡ್ತೇನೆ. ನೋಡೋಣ. ಶೂಲಿ ಶಂಕರ ಬಾಲಲೋಚನ ಬಾಲಚಂದಿರ ಬಾಲ ಗಿರಿಜಲೋಲ ಶಂಕರ ಬಾಲಲೋಚನ ಬಾಲಚಂದಿರ ಬಾಲ ಗಿರಿಜಲೋಲ ಶಂಭು ವ್ಯಾಳಭೂಷಣ ನೀಲಕಂಠ ಶಿವ ವ್ಯಾಳಭೂಷಣ ನೀಲಕಂಠ ಶಿವ ಕಾಲಗಂಧರ ಕಾಲಮೃಗಧರ ನೀಲಲೋಹಿತ ಭಕ್ತ ಮುನಿಜನ ಬಾಲ ಗಾನವಿಲೋಲ ನೀಲಲೋಹಿತ ಭಕ್ತ ಮುನಿಜನ ಬಾಲ ಗಾನವಿಲೋಲ ಶುಭ ಗುಣಶೀಲ ಒರೆಯನ್ನ ಜಯ ಜಯ ಮೆಚ್ಚಿದೆ ಮಗನೇ, ಮೆಚ್ಚಿದೆ ರಾಗೇಶ ಮೆಚ್ಚಿದೆನು ರಾಗೇಶ ತಪ ಹೆಚ್ಚಿದೆನು ಸಂತೋಷ ತಪ ಸಂತೋಷ ಉಚ್ಚ ಗುಣಯುತ ಸಚ್ಚರಿತನೆ ತಪ ಉಚ್ಚ ಗುಣಯುತ ಸಚ್ಚರಿತನೆ ತಪ ನೆಚ್ಚಿದುದೇನೈ ಉಚ್ಚರಿತಾದೆಯೋ ಉಚ್ಚ ಗುಣಯುತ ಸಚ್ಚರಿತನೆ ತಪ ನೆಚ್ಚಿದುದೇನೈ ಉಚ್ಚರಿತಾದೆಯೋ ಮೆಚ್ಚಿದೆ ಮೆಚ್ಚಿದೆ. ಮುರುಘಾಧಿಪತಿ ಶಂಖಚೂಡ, ನಿನ್ನ ನಿಶ್ಚಲವಾದಂತಹ ಭಕ್ತಿಗೆ ಮೆಚ್ಚಿ ಹರಗಿರಿಜರನ್ನಾಗಿ ಮೈದೋರಿದ್ದೇವೆ. ನಿನ್ನ ಮನದಿಚ್ಛೆಯರು ಇರೋನ್ನ ಹೇಳಿಕೋ, ಅನುಗ್ರಹಿಸ್ತೇನೆ. ಲಾಲಿಪುದು ಪರಮೇಶ ಲಾಲಿಪುದು ಪರಮೇಶ ವರಪಾಲಿಪುದು ಜಗದೀಶ ವರಪಾಲಿಪುದು ಜಗದೀಶ ಪರಮೇಶ ಜಗದೀಶ ಬಾಲಕರಿಲ್ಲದ ಬಾಳುವೆ ಆಯಿತು ಬಾಲಕರಿಲ್ಲದ ಬಾಳುವೆ ಆಯಿತು ಬಾಳಬಹುದು ಆಲಿದು ಮಕ್ಕಳ ಬಾಲಕರಿಲ್ಲದ ಬಾಳುವೆ ಆಯಿತು ಬಾಳಬಹುದು ಪಾಲಿದು ಮಕ್ಕಳ. ಜಯ 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 ಜಗಜಯ. ಪರಮೇಶ್ವರ ಪಾರ್ವತಿಯರೇ, ದಿವ್ಯ ಮಂಗಳ ಮೂರ್ತಿಗಳಾದಂತ ನಿಮ್ಮನ್ನು ಈ ಚರ್ಮ ಚಕ್ಷುಗಳಿಂದ ಕಂಡ ನನ್ನ ಕಣ್ಣುಗಳು ಧನ್ಯತೆ ಹೊಂದಿದವು. ಭಗವಂತ, ಸ್ಮರಿಸಿದಾಕ್ಷರ ದಯದೋರಿ ಕರುಣಾಮಯನಾದಂತ ನೀನು ಮೈದೋರ್ತಿಯಲ್ಲ ಸ್ವಾಮಿ. ನಿನ್ನನ್ನು ಪ್ರಾರ್ಥಿಸುವುದಕ್ಕೆ ಕಾರಣ ಏನು? ಮದುವೆಯಾಗಿ ಹಲವು ವರ್ಷ ಕಳೆದ್ರು ಸಂತಾನ ಭಾಗ್ಯ ನನಗಾಗಿಲ್ಲ. ನನ್ನ ಉತ್ತರಾಧಿಕಾರಿ ಒಬ್ಬ ಇಲ್ಲದೆ ಹೋದ ಅಂತ ಆದ್ರೆ ಪ್ರಭು, ನನ್ನದಾದ ನಾಗಲೋಕ ಹಾಳಾಗಿ ಹೋಗ್ತದೆ. ಆದ ಕಾರಣ ಕರುಣಾಮಯನವಾದ ನೀನು ಕರುಣೆ ತೋರಿ ಮಕ್ಕಳನ್ನು ಪಡೆಯುವ ವರವನ್ನು ಕೊಡು ತಂದೆ. ಸುತರ್ಯೋಗ ನಿನಗಿಲ್ಲ ಸುತರ್ಯೋಗ ನಿನಗಿಲ್ಲ ನೀ ಗೆಲ್ಲಿಸದಿರೋ ಹೇಳ್ಸಲ್ಲ ನೀ ಗೆಲ್ಲಿಸದಿರೋ ಹೇಳ್ಸಲ್ಲ. ಅತಿಶಯ ಕೇದಾರ ವ್ರತವಾಚರಿಸಲು ಅತಿಶಯ ಕೇದಾರ ವ್ರತವಾಚರಿಸಲು ಸುಧರು ಜನಿಬರು ಸದಿವರ ಗೈವರು ಅತಿಶಯ ಕೇದಾರ ವ್ರತವಾಚರಿಸಲು ಸುಧರು ಜನಿಬರು ಸದಿವರ ಗೈವರು ತರ್ಯೋಗ ನಿನಗಿಲ್ಲ. ಶಂಖಚೂಡ, ಭಗವಂತ
ಪ್ರಪಂಚದಲ್ಲಿ ಹುಟ್ಟಿರ್ತ ಜೀವಿಗಳಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಆಸೆ ಇರುವುದು ಇರ್ತದೆ. ಹೌದು. ಆಸೆ ಇದ್ದದನ್ನೆಲ್ಲ ಪಡೀಲಿಕ್ಕೆ ಸಾಧ್ಯ ಉಂಟೆ? ಸಾಧ್ಯವೇ ಇಲ್ಲ. ಯಾಕೆ ಹೇಳು? ಯಾಕೆ ಪ್ರಭು? ಯೋಗ ಬೇಕು, ಭಾಗ್ಯ ಬೇಕು. ಕೆಲವರಿಗೆ ಯೋಗ ಇದ್ರೆ ಭಾಗ್ಯ ಇರುವುದಿಲ್ಲ, ಕೆಲವರಿಗೆ ಭಾಗ್ಯ ಇದ್ರೆ ಯೋಗ ಇರುವುದಿಲ್ಲ. ನನಗೆ ನಿನ್ನ ಅಪೇಕ್ಷೆ ತಪ್ಪಲ್ಲ. ಮುಂದೆ ಉತ್ತರಾಧಿಕಾರಿ ಆಗುವುದಕ್ಕೆ ಒಂದು ಗಂಡು ಸಂತಾನವನ್ನು ಅನುಗ್ರಹಿಸು ಮಗನೇ. ಏನು ಮಾಡೋಣ ಹೇಳು? ನಿನ್ನ ಯೋಗದಲ್ಲಿ ಗಂಡು ಸಂತಾನವನ್ನು ಪಡೆಯುವಂತ ಯೋಗವೇ ನಿನ್ನ ಪಾಲಿಗಿಲ್ವಲ್ಲ ಮಗು? ನನಗೆ ಮಕ್ಕಳಾಗುವ ಭಾಗ್ಯ ಇರುವೆ ತಂದೆ. ಮಗನೇ, ತಂದೆ, ಗಂಡು ಸಂತಾನವನ್ನು ಪಡೆಯುವಂತ ಯೋಗ ಇಲ್ಲ ಅಂತ ಹೇಳಿದ್ದೇನೆ ವಿನಃ ಮಕ್ಕಳನ್ನು ಪಡೆಯುವಂತ ಭಾಗ್ಯ ಇಲ್ಲ ಅಂತ ಹೇಳಿಲ್ವಲ್ಲ. ಹಾಗಿದ್ರೆ ಆ ಭಾಗ್ಯ ನನಗುಂಟು. ಭಾಗ್ಯ ಉಂಟು. ಮಾರ್ಗವನ್ನು ನಾನು ಸೂಚಿಸ್ತೇನೆ. ನನಗೆ ಪ್ರೀತಿಯಾದದ್ದು ಅದೇ ಕೇದಾರ ವ್ರತ. ಕೇದಾರ ವ್ರತ? ಹೌದು. ನಿಷ್ಠವಂತನಾಗಿ ಶ್ರದ್ಧೆ ಭಕ್ತಿಯಿಂದ ಅದನ್ನು ಆಚರಿಸಿದೆ ಅಂತ ಆದ್ರೆ ನಿನ್ನ ಮಡದಿ ಉದರದಲ್ಲಿ ನಿನಗೆ 5 ಜನ ಹೆಣ್ಣು ಮಕ್ಕಳನ್ನು ಅನುಗ್ರಹಿಸ್ತೇನೆ. ನಮೋ ನಮಃ. ಜಯ 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 ಜಯ. ಶಿವಪ್ರಸಾದ ಸಿಕ್ತು, ಈಗ ಹರಿಪ್ರಸಾದ ಬೇಕಲ್ಲ. ಶಿವಪ್ರಸಾದ್ ಒಟ್ಟಿಗೆ ಹರಿಪ್ರಸಾದ ಪಡ್ಕೊಂಡು ಹೋಗ್ಬೇಕು. ಎಲ್ಲಿಗೆ ಹೋಗುದು ಈಗ? ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗ್ತದೆಯೇ? ಬೇಡ ಬೇಡ. ಅರ್ಚಕಸ್ಯ ಪ್ರಭಾವೇನ ಶಿಲಾರ್ಭವತಿ ಶಂಕರ. ಶಿಲೆಯಲ್ಲಿಯೂ ಶಂಕರನನ್ನು ಕಾಣುವ ಭಾಗ್ಯ. ನಾನು ಅಲ್ಲಿಗೆ ಹೋಗುದು ಯಾಕೆ? ಬೇಡ, ಇಲ್ಲೇ ಉಂಟು ಹರಿಪ್ರಸಾದ. ಹರಿಯ ಸಹೋದರಿ ಜಗನ್ಮಾತೃಕೆ ಇಲ್ಲಿರುವಾಗ ನನಗೆ ಯಾಕೆ ಹೆದರಿಕೆ? ಆದ್ದರಿಂದ ಮೊದಲಾಗಿ ಅವಳನ್ನು ಸ್ತುತಿಸ್ತೇನೆ. ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ. ಅಮ್ಮ ಜಗನ್ಮಾತೃಕೆ ದೇವರು ಪ್ರಸಾದ ಕೊಟ್ಟರು ನನಗೆ, ಶಿವಪ್ರಸಾದ. ಹಾಗಿದ್ರೆ ಹರಿಪ್ರಸಾದ ಬೇಡವೇ ತಾಯಿ? ಹರಿಯ ಸಹಭವೇ ಆದ ನೀನು ಮನಸ್ಸು ಮಾಡಿ ನನಗೆ ಒಂದು ಪ್ರಸಾದ. ನನ್ನಿಂದಲೂ ವರವನ್ನು ಇಚ್ಛಿಸ್ತಿದ್ಯಾ? ಹೌದಮ್ಮ. ಯೋಚಿಸಬೇಡ. ಅಂದ್ರೆ ನಾನು ಕೂಡ ನಿನ್ನ ಪಾಲಿಗೆ ಮತ್ತೆ 5 ಜನ ಹೆಣ್ಮಕ್ಳನ್ನ ಕರುಣಿಸ್ತೇನೆ. ಮತ್ತೈದು? ಹೌದು. ಒಳ್ಳೆ ಕೆಲಸ ಆಯ್ತು. 10 ಮಂದಿ ಮಕ್ಕಳಾಯ್ತು. ಹೌದು. ಆಡಿಸ್ತಾ ಇರ್ತೇ ಮನೆಯಲ್ಲಿ. ಹಾಗಲ್ಲ, ಮನೆ ತುಂಬಾ ಮಕ್ಕಳು ಓಡಾಡಿಕೊಂಡಿರ್ತಾರೆ. ಅಮ್ಮ ಯಾವ ಮೂಲೆಗೆ ಹೋದ್ರು ಅಪ್ಪ 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 ಅಪ್ಪ. ಅಮ್ಮ ಹಾಗಲ್ಲ, ಮತ್ತೆ ಪ್ರತಿಯೊಬ್ಬರಿಗೆ ಇರ್ತದಲ್ಲ. 5 ಹೆಣ್ಣಲ್ಲಿ 1 ಗಂಡು ಇದ್ದದ್ದಿದ್ರೆ ಆಸೆ ಅಲ್ವಾ? ತಪ್ಪಲ್ಲ. ಆಸೆ ಅಗ್ನಿ ಯಾವಾಗ್ಲೂ ಊರ್ಧ್ವಮುಖವಾಗಿ ಇರುವುದು. ಹೌದಮ್ಮ. ನಾಗಲೋಕದ ಅಧಿಕಾರಿಯಾದಂತ ನೀನು ನಿನ್ನ ತದನಂತರ ಒಬ್ಬ ಉತ್ತರಾಧಿಕಾರಿಯನ್ನ ಕೊಡಬೇಕಾದ್ದು ನಿನ್ನ ಕರ್ತವ್ಯ ಅಲ್ವೇಮ್ಮ? ಆ ನಿಟ್ಟಿನಲ್ಲಿ ನೀನೊಬ್ಬ ಗಂಡು ಸಂತಾನವನ್ನು ಬಯಸ್ತಾ ಇದ್ದೀಯ. ತಪ್ಪ? ಏನು ಮಾಡೋಣ ಹೇಳು? ವ್ಯಕ್ತಿಯಾದವನಿಗೆ ಬಯಸುವ ಸ್ವಾತಂತ್ರ್ಯ ಉಂಟೆ ವಿನಃ ಪಡೆಯುವ ಸ್ವಾತಂತ್ರ್ಯ ಇಲ್ಲ. ಇಲ್ಲ. ಬರೆದ ಬ್ರಹ್ಮ ಇಂಥದ್ದೇನೆ ಬರೆದಿದ್ದೇನೆ ಅಂತ ಹೇಳುವುದಿಲ್ಲ, ಬರೆಸಿಕೊಂಡವರಿಗೆ ಅದನ್ನು ಓದುವುದಕ್ಕೂ ಗೊತ್ತಿಲ್ಲ. ಹೌದಮ್ಮ. ಅದಕ್ಕೆ ಹೇಳುದಲ್ವಾ, ವಿದ್ಯೆಯ ಬರಹ ಇದು ಬರೆದ ಬ್ರಹ್ಮನಿಂದಲೂ ಅಳಿಸುವುದಕ್ಕೆ ಅಸಾಧ್ಯವಾದಂತ ಕಾರ್ಯ. ಸರಿಯಮ್ಮ. ಆ ಬ್ರಹ್ಮನಿನ್ನ ಹಣೆಯಲ್ಲಿ 5 ಜನ ಹೆಣ್ಣು ಮಕ್ಕಳಿಗೆ ತಂದೆ ಆಗಬೇಕು ಎನ್ನುವುದಾಗಿ ಮಾತ್ರ ಬರೆದಿದ್ದಾನೆ ವಿನಃ ಗಂಡ ಸಂತಾನ ಪಡೆಯುವಂತ ಭಾಗ್ಯ ನಿನಗಿಲ್ವಯ್ಯ. 5 ಹೆಣ್ಣಾಯ್ತಲ್ಲಮ್ಮ. 5 ಹೆಣ್ಣೆ ಆಯ್ತಲ್ಲ ಅಂತ ಹೆಣ್ಣಿನ ಬಗ್ಗೆ ತಾತ್ಸಾರ ಭಾವನೆಯ? ತಾತ್ಸಾರ ಅಲ್ಲ. 5 ಹೆಣ್ಣಾಯ್ತಲ್ಲ ಅಂತ ಬೇಸರ. ತಪ್ಪಲ್ಲ. ಆದ್ರೆ ಹೆಣ್ಣಿಗೆ ಪ್ರಪಂಚದಲ್ಲಿ ಉನ್ನತವಾದ ಸ್ಥಾನ ಉಂಟು. ಏನಮ್ಮ? ಕೇಳಿಲ್ವಾ ನೀನು? ಪ್ರಕೃತಿ ಪುರುಷ, ಪಾರ್ವತಿ ಪರಮೇಶ್ವರ, ಲಕ್ಷ್ಮೀ ನಾರಾಯಣ, ಸರಸ್ವತಿ ಬ್ರಹ್ಮ ಹೀಗೆಲ್ಲ ಹೇಳಿ ಕೊಂಡಾಡ್ತಾರೆ ಅಂತ ಆದ್ರೆ ಅಲ್ಲಿ ಪ್ರಥಮ ಹೆಣ್ಣನ್ನು ಗುರುತಿಸ್ತಾರೆ. ಹೆಣ್ಣಿಗೊಂದು ಪೂಜನೀಯ ಸ್ಥಾನ ಉಂಟೆನ್ನುವುದೇ ಸಾಕ್ಷಿ ಅಲ್ವೇ? ಹೆಣ್ಣು ಮಕ್ಕಳಿಗೆ ವಿಶಿಷ್ಟ ಸ್ಥಾನ ಇರ್ಬೋದು. ಹೌದು. ಪಡೆದಂತ ತಂದೆ ಆದಂತ ನನಗೆ ಅಂತ ಕನ್ಯಾಪಿತೃಗಳು ಪ್ರಪಂಚದಲ್ಲಿ ಅಗ್ರಗಣ್ಯರಾದವರು ಎಷ್ಟು ಜನ ಇಲ್ಲ? ಯಾರಮ್ಮ ಅವರು? ಬೇರೆ ಯಾರು ಬೇಡ. ನನ್ನಪ್ಪನಾದಂತ ಹಿಮವಂತ ಮಹಾರಾಜ ನನ್ನನ್ನ ಮಗಳನ್ನಾಗಿ ಪಡೆದ್ರು. 3 ಮೂರ್ತಿಗಳಲ್ಲಿ ಒಬ್ಬರಂತ ಇವರಿಗೆ ಮದುವೆ ಮಾಡಿ ಕೊಟ್ಟಿದ್ದರಿಂದ ತ್ರಿಮೂರ್ತಿಗಳಲ್ಲಿ ಒಬ್ಬರನ್ನ ತನ್ನ ಅಳಿಯನಾಗಿಸಿಕೊಂಡೆ ಎನ್ನುವಂತ ಕೀರ್ತಿಗೆ ಪಾತ್ರರಾಗ್ಲಿಲ್ವೇ? ಹಾಗೆ ಜನಕ ಮಹಾರಾಜನ ಕೂಡ ಸೀತಾದೇವಿನ ಮಗಳನ್ನಾಗಿ ಪಡೆದ, ಶ್ರೀರಾಮಚಂದ್ರನಿಗೆ ಮದುವೆ ಮಾಡಿ ಕೊಟ್ಟ, ಅವತಾರ ಪುರುಷನಾದಂತ ಶ್ರೀರಾಮಚಂದ್ರನನ್ನು ತನ್ನ ಅಳಿಯನಾಗಿಸಿಕೊಂಡೆ ಎನ್ನುವಂತ ಕೀರ್ತಿ ಅವನಿಗಾಯಿತು. ಅದೇ ರೀತಿಯಲ್ಲಿ ನಿನ್ನ ಕೀರ್ತಿಯು ಅಜರಾಮರವಾಗಿ ಉಳಿಯುವುದಕ್ಕೆ ಸಾಧ್ಯ ಉಂಟು. ಹೇಗೆ ಗೊತ್ತಾ? ಹೆಣ್ಣು ಅಂತ ಹೇಳಿದ್ರೆ ಉಭಯ ಕುಲ ಉದ್ಧಾರಿಣಿ. ಮನೆಯ ಹೊಸ್ತಿಲ ಮೇಲಿಟ್ಟಿರುವಂತ ದೀಪ ಒಂದು ಮನೆಯ ಒಳಗೂ ಮನೆಯ ಹೊರಗೂ ಹೇಗೆ ತನ್ನ ಪ್ರಕಾಶವನ್ನ ಬೀರ್ತದೆಯೋ ಅದೇ ರೀತಿಯಲ್ಲಿ ಹೆಣ್ಣು ಹುಟ್ಟಿದ ಮನೆಯನ್ನು ಹಾಗೂ ಮದುವೆಯಾಗಿ ಸೇರಿದಂತ ಗಂಡನ ಮನೆಯನ್ನು ಇವೆರಡೂ ಮನೆಯನ್ನು ಬೆಳಗುವಂತ ಭಾಗ್ಯ ಯೋಗ ಇದ್ದದಿದ್ರೆ ಅದು ಹೆಣ್ಣಿಗೆ ಮಾತ್ರ. ಯೋಚಿಸಬೇಡ. ಹೇಳಿದ್ರಲ್ಲ, ಕೇದಾರ ವ್ರತವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸು. ಒಲಿದಂತ ನಾವು ನಿನ್ನ ಪಾಲಿಗೆ 5 ಜನ ಹೆಣ್ಮಕ್ಕಳನ್ನು ಕರುಣಿಸ್ತೇವೆ. ಜಯ 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 ಜಯ. ಶುಭವಾಗಿ ಭಜವ. ಪಾರ್ವತಿ ಪರಮೇಶ್ವರರೊಂದಾಗಿ 5
ಜನ ಹೆಣ್ಣು ಮಕ್ಕಳನ್ನು ಪಡೆಯುವ ಮಹಾಭಾಗ್ಯ ನನ್ನ ಬದುಕಿನಲ್ಲಿ ಕೊಟ್ಟರು. ನನಗೆ ಗೊತ್ತಿಲ್ವ ಇದೆಲ್ಲ? ಗೊತ್ತಿದೆ. ಹೆಣ್ಣಿಂದ ಹಿಮವಂತ ಜನಕ ಮಹಾರಾಜರು ಅಗ್ರಗಣ್ಯರಾದ್ರು. ನಡೆಯುವ ನೆಲ ಹೆಣ್ಣು, ಕುಡಿಯುವ ನೀರ್ ಹೆಣ್ಣು, ಆರ್ಜಿಸುವಂತ ವಿದ್ಯೆ ಹೆಣ್ಣು, ವೆಚ್ಚ ಮಾಡುವಂತ ದನ ಹೆಣ್ಣು. ಹಾಗಿದ್ರೆ ಲೋಕದಲ್ಲಿ ಯಾವ ಊರಿನಲ್ಲಿ ಹೆಣ್ಣನ್ನು ಪೂಜಿಸುವುದಿಲ್ವೋ ಆ ಊರೇ ಉದ್ಧಾರ ಆಗುವುದಿಲ್ಲ. ನನಗೆ ಗೊತ್ತಿದೆ. ಹಾಗಿದ್ರೆ ನನ್ನ ಮಕ್ಕಳನ್ನು ಒಬ್ಬ ಸಮರ್ಥ ವ್ಯಕ್ತಿಗೆ ಕೊಟ್ರೆ ನಾನು ಕೂಡ ಕನ್ಯಾಪಿತೃವಾಗುವುದಕ್ಕೆ ಸಾಧ್ಯ. ಇಲ್ಲಿಯೇ ಮಾತಾಡ್ತಾ ಉಳಿಯುವುದಲ್ಲ. ಹೋಗಿ ನನ್ನದಾದ ಕರ್ತವ್ಯ ಮಾಡ್ತೇನೆ. ಮನೆಗೆ ಹೋಗ್ತೇನೆ. ನಾಗಲೋಕಕ್ಕೆ ಬಂದಂತಹ ನಾನು ಸಪತ್ನೀಕನಾಗಿ ಪಾರ್ವತಿ ಪರಮೇಶ್ವರಿಗೆ ಪ್ರೀತ್ಯರ್ಥವಾದಂತ ಕೇದಾರ ವ್ರತವನ್ನು ನೇಮ ನಿಷ್ಠೆಯಿಂದ ಮಾಡಿದ ಪರಿಣಾಮವಾಗಿ ನನ್ನ ಹೆಂಡತಿ ಗರ್ಭಿಣಿಯಾದ್ರು. ಶ್ರೀಮಂತಾದಿ ವಸ್ತವನ್ನೆಲ್ಲ ಮಾಡಿದೆ. ಒಂದು ದಿವಸ ಶುಭ ದಿನದಂದು ನನ್ನ ಹೆಂಡತಿ 5 ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಳು. ಇದೆಂತ ಭಾರಿ ಸಂತೋಷ. ಭಾರಿ ಸಂತಸದಿಂದ ಜೋತ ಕರ್ಮವ ರಚಿಸಿ, ಭಾರಿ ಸಂತಸದಿಂದ ಜಾತ ಕರ್ಮವ ರಚಿಸಿ, ಉರಗಪತಿ ತರಳೆಯರಿಗೆ ದೇವರತಿ ನಾಗರತಿ ಚಾರುರತಿ ಮಂದರತಿ ನೀಲರತಿ ಎಂದೆನ್ನುವ ಬೆಸರಿಟ್ಟು ಸಲಹುದಿರಲು. ಉರಗಪತಿ ತರಳೆಯರಿಗೆ ದೇವರತಿ ನಾಗರತಿ ಚಾರುರತಿ ಮಂದರತಿ ನೀಲರತಿ ಎಂದೆನ್ನುವ ಬೆಸರಿಟ್ಟು ಸಲಹುದಿರಲು. ನನ್ನ ಧರ್ಮಪತ್ನಿಯು 5 ಮಂದಿ ಹೆಣ್ಣು ಮಕ್ಕಳನ್ನು ಹಡೆದಳು. 11ನೇ ದಿವಸಕ್ಕೆ ಸರಿಯಾಗಿ ತೊಟ್ಟಿನ ಶಾಸ್ತ್ರ ಜಾತ ಕರ್ಮಾದಿಗಳನ್ನೆಲ್ಲ ರಚಿಸುವುದರೊಂದಿಗೆ ಆ ಮಕ್ಕಳಿಗೆ ಶುಭನಾಮಕರಣ ಮಾಡಿದೆ. ದೇವರತಿ ನಾಗರತಿ ಚಾರುರತಿ ಮಂದರತಿ ನೀಲರತಿ ಎನ್ನುವುದಾಗಿ. ಹಾಗೆಯೇ ಮಕ್ಕಳು ದಿನದಿಂದ ದಿನಕ್ಕೆ ಶುಕ್ಲ ಪಕ್ಷದ ಚಂದ್ರವನಂತೆ ವೃದ್ಧಿಯನ್ನುತ್ತಿರುವ ಆ ಸಂತೋಷ ಏನಂತ ಹೇಳಿ ಸ್ವಾಮಿ. ಮಕ್ಕಳು ಓಡಾಡುವ ಚಂದ, ಬೀಳುವ ಅಂದ, ಅಪ್ಪ ಅಮ್ಮ ಅಂತ ಕರೆಯುವ ಆ ತೊದಲ್ ನುಡಿ ಮನಸ್ಸಿಗೆ ಎಷ್ಟು ಹಿತ ಕೊಡ್ತದೆ ಸ್ವಾಮಿ. ಕೆಲವೇ ಸಮಯ ಕಳೆದು ಹೋಯಿತು. ಕೆಲವು ದಿವಸ ಹಿಂದೆ ನನ್ನ ಹೆಂಡತಿ ನನ್ನನ್ನು ಕರೆದು, ಸ್ವಾಮಿ ಮಕ್ಕಳಿಗೆ ವರ್ಷ ಇಷ್ಟಾಯ್ತು ಅಂತ ಕೇಳಿದ್ಲು. ಆಗ 1, 2, 3 ಆಗಿರ್ಬೋದು ಅಂತ ಹೇಳಿದೆ. ಇಲ್ಲ ಸ್ವಾಮಿ, ಮಕ್ಕಳಿಗೆ 5 ವರ್ಷ ಕಳೆದು 6ನೇ ವರ್ಷಕ್ಕೆ ತಲುಪಿತು ಒಂದು. ಆಗ ಜ್ಞಾನೋದಯ ಆಯ್ತು ನನಗೆ. ಮಕ್ಕಳಿಗೆ ಬಾಲ್ಯದೊಳ ಅಕ್ಕರೆಯ ವಿದ್ಯೆಯಂ ಕಲಿಸದೀ ತಡೆ ಕೊಂದಂ, ಈ ದೋಷ ಬರ್ತದೆ ಅಂತ ತಿಳ್ಕೊಂಡು ನನ್ನ ಮಕ್ಕಳನ್ನು ಯೋಗ್ಯ ಗುರುಮಠಕ್ಕೆ ಕಳುಹಿಕೊಟ್ಟೆ. ಗುರುಮಠವನ್ನು ಸೇರಿದಂತಹ ಮಕ್ಕಳು 4 ವೇದ 6 ಶಾಸ್ತ್ರ 18 ಪುರಾಣ 24 ತತ್ವ, ವೇದ ವೇದಾಂಗ ಆಗಮ ನೀತಿ ನಾಟಕ ಕವಿತ್ವ ಕಾಮಶಾಸ್ತ್ರವೇ ಆದಿಯಾಗಿ 64 ವಿದ್ಯೆ ಕಲಿತು ಬುದ್ಧಿವಂತರಾಗಿದ್ದಾರೆ ಅಂತ ಕೇಳಿದೆ. ಬುದ್ಧಿವಂತ ಮಕ್ಕಳು ಮನೆಗೆ ಬಂದಿದ್ದಾರೆ. ಯಾವ ಮಕ್ಕಳೇ ಆಗಲಿ ವಿದ್ಯೆ ಕಲಿತು ಬುದ್ಧಿವಂತರಾದ್ಮೇಲೆ ಮನೆಯಲ್ಲಿ ಕೂತ್ಕೊಳ್ಸ್ಬಾರ್ದು. ಮದುವೆ ಮಾಡ್ಬೇಕು, ಇಲ್ಲ ಉದ್ಯೋಗ ಕಳಿಸ್ಬೇಕು. ನನಗೆ ಉದ್ಯೋಗ ಕಳಿಸುವಂತ ಅವಕಾಶ ಉಂಟ? ನಮ್ಮದಂದ್ರೆ ಸಮುದ್ರ ಇದ್ದಾಗೆ. ಆದ ಕಾರಣ ಈ ಕಾಲದಲ್ಲಿ ಮಕ್ಕಳಿಗೆ ಏನ್ ಮಾಡ್ಬೇಕು? ಮದುವೆ. ಆ ಬಗ್ಗೆ ಅವರ ಅಭಿಪ್ರಾಯ ತಿಳಿವಿ. ಯಾರಲ್ಲಿ ನನ್ನ ಮಕ್ಕಳನ್ನು ಬರಲಿಕ್ಕೆ ಆಡುತ್ತಾಡುತ್ತ ಬಂದರು ಬಾಲೆಯರು, ಆಡುತ್ತಾಡುತ್ತ ಬಂದರು, ಆಡುತ್ತಾಡುತ್ತ ಬಂದರು, ಬಂದ ಸೋದರ ಅಪ್ಪೇರುತ್ತಿದೆ, ಬಂದ ಸೋದರ ಅಪ್ಪಿಯೇ ಮುತ್ತಿದೆ, ಸುದಯರ ಅಪ್ಪಿಯೇ ಮುತ್ತಿದೆ, ಅಪ್ಪಿಯೇ ಮುತ್ತಿದೆ, ಪುರುಷದಿಂದ ಕರೆಸಿದೆ ನಗೆ ತಾತ ಲೋಕವಿಖ್ಯಾತ.
ತಾತ ಲೋಕವಿಖ್ಯಾತ ಪರಿಯದ ದೇವ ನಾವು ತಿಳುಹಿರಿ ಮಾತಾಗ ಪರಿಯದ ದೇವ ನಾವು ಪರುಹಿರಿ ಮಾತಾ ತಾತ ತರಳೆಯರಿಂದೇನೋ ಕಾರ್ಯಗಳಿಗುವುದು ತರಳೆಯರಿಂದೇನೋ ಕಾರ್ಯಗಳಿಗುವುದು ವರದಂತೆ ಗೈವೆವು ಅವರು ಹಿರಿದಾತ ವರೆದಂತ ಗೈವೆವು ಅವರು ಹಿರಿದಾತ ಅಪ್ಪ ಕರಡೆಯರಿಂದೇನೋ ಕಾರ್ಯಗಳಿಗುವುದು ಹೊರೆದಂತೆ ಗೈವೆ ಒಬ್ಬರು ಹಿರಿದಾದ ಕರೆಸಿದೆ ನಗೆ ತಾತ ಮಕ್ಕಳೇ, ಹಬ್ಬ 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 ಹಬ್ಬವ ಎಲ್ಲಿಯಪ್ಪ? ನನ್ನ ಕಣ್ಣಿಗೆ ಮಗ ಅಂದರೆ ನಿಮ್ಮನ್ನು ಕಂಡಾಗ ಅನಿರ್ವಚನೀಯವಂತ ಆನಂದವನ್ನು ಅನುಭವಿಸ್ತಾ ಇದ್ದೇನೆ. ಒಂದೇ ಸ್ವರ್ಣದಿಂದ ತಯಾರಿಸಿದ 5 ಗೊಂಬೆಯಂತೆ ಪಡೆದಿರುವ ನಿಮ್ಮನ್ನು ಕಂಡಾಗ ಮನಸ್ಸಿಗೆ ಅಗಾಧವಾದ ಅಪಾರವಾದ ನೆಮ್ಮದಿ ಆಗ್ತಾ ಇದೆ ಮಗ. ಸಂತೋಷ ಅಪ್ಪ. ನಾಗಲೋಕದ ಅರಮನೆಯಲ್ಲಿ ನಾವೈವರು ಒಂದಾಗಿರುವ ಹೊತ್ತಿಗೆ ನಮ್ಮ ಹತ್ತಿರಕ್ಕೆ ನಿಮ್ಮ ಆಹ್ವಾನ ಬಂತು. ಮತ್ತೆ ಎಲ್ಲವನ್ನು ಮರೆತು ನಾವೈವರು ಓಡೋಡಿ ನಿಮ್ಮ ಬಳಿಗೆ ಬಂದಾಗ ನಮ್ಮ ಐವರನ್ನು ತಳಕಿಸುತ್ತಾ ನಮ್ಮ ನೆತ್ತಿಯನ್ನು ನೇವರಿಸುತ್ತಾ ಮತ್ತೆ ಮಮತೆ ಇತ್ತು ನಮ್ಮತ್ತಲೇ ನೋಡುತ್ತಾ ಇದ್ದೀರಿ. ನೀವು ಹರಿಸುವ ನೋಟದಲ್ಲಿ ಮಮತೆಯ ಮಹಾಪುರ ಹರಿಯುತ್ತಾ ಇದೆ ತಂದೆ. ತಂದೆ ಅಂತ ಹೇಳಿದ್ರೆ ಏನು? ಎಲ್ಲಿಯೋ ಇರುವ ಜೀವವೊಂದನ್ನು ಈ ಜೀವ ಜಗತ್ತಿಗೆ ತಂದವನನ್ನು ತಂದೆ ಎನ್ನು ಹಾಗೆ ಲೋಕ ಕೊಂಡಾಡುತ್ತದಂತೆ. ನಿಜವಮ್ಮ ಅಪ್ಪ, ಕನ್ಯೆಯರು ನಾವು ಎನ್ನುವಂತಹ ಯಾವ ಕನಿಷ್ಠ ಭಾವವನ್ನು ಮಕ್ಕಳಾದಂತಹ ನಮ್ಮ ಮೇಲಿರಿಸದೆ ಪ್ರೀತಿ ಮಮತೆಯಿಂದ ಬೆಳೆಸುತ್ತಾ ಸಾಮಾಜಿಕವಾಗಿ ತನ್ನ ಹೆಣ್ಮಕ್ಕಳಿಗೂ ಮಾನ್ಯತೆ ಲಭ್ಯವಾಗಬೇಕು ಎಂಬ ನಿಟ್ಟಿನಲ್ಲಿ ಯೋಗ್ಯ ಗುರು ಮೂಲಕವಾಗಿ ವಿದ್ಯೆಯನ್ನು ಕೊಡಿಸಿದ್ದೀರಿ. ಸರಿ ಮಗ. ಗುರುಮಠಕ್ಕೆ ಹೋಗುವಾಗ ನೀವೇ ನಮ್ಮ ಕಿವಿಯಲ್ಲಿ ಹೇಳಿದ ಮಾತು ಇನ್ನು ಅನುರಣಿಸ್ತಾ ಇದೆಯಪ್ಪ. ಏನಮ್ಮ? ನಹಿಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಜ್ಞಾನಕ್ಕೆ ಸದೃಶವಾದದ್ದು ಯಾವುದೂ ಇಲ್ಲ. ಅಂತಹ ಮಹತ್ವದ್ದು ಯಾವುದು ಕೇಳಿದ್ರೆ ಅದುವೇ ಪವಿತ್ರವಾದಂತಹ ವಿದ್ಯೆ. ಈ ವಿದ್ಯೆ ಯಾರಿಗೆ ಲಭ್ಯವಾಗುತ್ತದೆ ಕೇಳಿದ್ರೆ ಶ್ರದ್ಧೆ ಇದ್ದವರಿಗೆ ಮಾತ್ರ. ನೀವು ಹೇಳಿದ ಮಾತನ್ನು ನೆನಪಿನಲ್ಲಿ ಇಟ್ಟು ಶ್ರದ್ಧೆಯಿಂದ ವಿದ್ಯೆಯನ್ನು ಆರ್ಜಿಸಿ ಬುದ್ಧಿವಂತೆಯರಾಗಿ ವಿದ್ಯಾವತಿಯರಾಗಿ ನಾಗಲೋಕದ ಅರಮನೆಗೆ ಅಡಿ ಇಟ್ಟಿದ್ದೇವೆ. ಅಪ್ಪ, ನಿಮ್ಮ ಸಭೆಗೆ ನಾವು ಬರುವುದು ಹೊಸತಲ್ಲ. ಆಗಾಗ ಇಲ್ಲಿಯ ವಿಶೇಷತೆ ವೀಕ್ಷಿಸುವುದಕ್ಕೆ ನಾವಾಗಿಯೇ ಬರುವುದುಂಟು. ಇಂದು ಹಾಗಲ್ಲ, ತಾವೇ ನಮ್ಮ ಐವರನ್ನು ಕರೆಸಿದ್ದೀರಿ. ಕರೆಸಿದ ತಾವು ಕರೆಸಿದ್ದರ ಕಾರಣ ತಿಳಿಸದೆ ನಮ್ಮ ಐವರ ಮುಖದತ್ತ ನೋಡ್ತೀರಿ. ನಿಮ್ಮಷ್ಟಕ್ಕೆ ನೀವು ಮುಗುಳು ನಗುತ್ತೀರಿ. ಹೇಳಿ ಅಪ್ಪ, ಕರ್ತದ್ಯಾಕೆ? ಅಮ್ಮ, ಇಷ್ಟು ಸಾರಿ ನೀವಾಗಿ ಬರುವುದು, ಈಗ ನಾನಾಗಿ ಕರೆಸಿದ್ದು. ಹೌದಪ್ಪ. ಮೊದಲು ಬಂದಾಗ ಈಗ ಬರ್ಲಿಕ್ಕೆ ಆಗುದಿಲ್ಲ. ಮಕ್ಕಳನ್ನು ಪ್ರಾಯಕ್ಕೆ ಬಂದ ಮೇಲೆ ಸ್ನೇಹಿತರಂತೆ ನೋಡ್ಬೇಕು, ಹೌದಲ್ವೇ ಅಮ್ಮ? ಹೊಸತಾದ ನವ್ಯವಾದ ಭವ್ಯವಾದ ಈ ರಂಗ ಸಜ್ಜಿಕೆ ನಿರ್ಮಾಣ ಮಾಡಿ ನಿಮ್ಮನ್ನು ಕರೆಸಿದ್ಯಾಕೆ ಅಂತ ನೀವು ಗ್ರಹಿಸ್ಕೊಂಡ್ರಿ. ಜನಕ, ನೀವು ಕರೆದಾಗ ನಾವು 5 ಮಂದಿ ಓಡೋಡಿ ಬಂದವರಿದ್ದೇವೆ. ಒಂದಲ್ಲ ಎರಡಲ್ಲ, 5 ಮಂದಿ ಹೆಣ್ಣು ಮಕ್ಕಳನ್ನ ಪಡೆದವರು ತಾವು. ಸರಿ ಅಪ್ಪ, ಮಕ್ಕಳನ್ನ ಪಡೆದರೆ ಸಾಕಾಗುದಿಲ್ಲ. ಮಕ್ಕಳ ಜೀವನಕ್ಕೆ ಸರಿಯಾದ ದಾರಿಯನ್ನ ತೋರಿಸುವುದು ತಂದೆಯಾದವನ ಕರ್ತವ್ಯ ಆಗಿರ್ತದೆ. ಯೋಗ್ಯವಾದ ಗುರುಮಠಕ್ಕೆ ಕಳುಹಿಸಿದವರು ತಾವಿದ್ದೀರಿ. ಈಗಾಗಲೇ ಗುರುಗಳಿಂದ ಸಕಲ ವಿದ್ಯೆಯನ್ನು ಕಲಿತು ಅರಮನೆಯನ್ನ ಬಂದು ಸೇರಿದವರು. ನೀವು ಕರೆದಾಗ ನಾವು ಭಾವಿಸಿಕೊಂಡದ್ದೇನು? ಕಲಿತಿರುವಂತ ವಿದ್ಯೆಯನ್ನ ಪ್ರದರ್ಶನ ಮಾಡುವುದಕ್ಕೆ ಇವತ್ತೊಂದು ಅವಕಾಶ ಸಿಕ್ಕಿತ್ತು ಎನ್ನುವ ಹಾಗೆ. ಸಿಕ್ಕಿದ್ರೆ
ಹೇಳಿ ನಾನೊಮ್ಮೆ ಹಾಡ್ತೇನೆ. ಇವಳ ಹಾಡೊಂದು ಬೇಡಪ್ಪ. ಇವಳ ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಕೋಗಿಲೆ ಶತ್ರು ಊರೇ ಬಿಟ್ಟು ಹೋಗ್ತದೆ. ನೋಡಿ ಅಪ್ಪ ಅವಳು ಹೇಳಿಸುದು. ಅಳಕಿಸಿದ್ದಲ್ಲಮ್ಮ, ಮಂಡಾಟಕ್ಕಕ್ಕ ಹೇಳಿದ ಮಾತು. ಹಾಗಿದ್ರೆ ನೀನು ಹಾಡ್ತೀಯ? ಅಪ್ಪಯ್ಯ, ಅವಳು ಹಾಡೋದು ಬೇಡ ಅಂತ ಆಯ್ತು. ನಾನ್ ಚಂದ ಮಾಡಿ ನರ್ತನ ಮಾಡುವುದಾ? ನಾಟ್ಯ ಹಾಗೆ ಮಯೂರಿಯ ನಾಟ್ಯ ಮಯೂರಿ ತುದಿಗಾಲಿಲ್ಲೇ ನಿಂತ್ಕೊಳ್ಳು. ಎಷ್ಟೊತ್ತಿಗೂ ಕುಣಿಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಇವಾಗ ಸಿಗ್ತದೆ. ಇವಳು ನಾಟ್ಯ ಬೇಡಪ್ಪ. ಅಪ್ಪ ಅವಳು ಹಾಡ್ತಾಳೆ, ಇವಳು ಕುಣಿತಾಳೆ ಅಂತಂದ್ರೆ ನಾನು ಬಾರಿಸಿ ಬಿಡ್ತೇನೆ. ಯಾರಿಗೆ? ಅಪ್ಪನಿಗ ಅಲ್ಲ ಮೃದಂಗ. ಮೃದಂಗ ಎಷ್ಟು ಬಾರಿಸ್ತೀಯ ಮಗ? 5. ಒಂದು ಬಾರಿಗೆ 5 ಮೃದಂಗ ಬಾರಿಸ್ತೀಯ? ನೀರ್ ಕೊಡ್ಲಿಕ್ಕೆ ಹತ್ತಿರಕ್ಕೆ ಒಂದು ಜನ ಬೇಕು. ಅಪ್ಪ ನಾ ಬಿಡ್ತೇನೆ. ಅಪ್ಪ ನಿಮ್ಮದೇ ಆದ ಭಾವಚಿತ್ರವನ್ನು ಬಿಡ್ತೇನೆ. ಚಿತ್ರ ಒಂದು ಬೇಡ ಮಗ. ಭಾವಚಿತ್ರ ಬಿಡಿಸಿ ಗೋಡೆಗೆ ಹಾಕುವುದು ಬೇಡ. ನೀ ಚಿತ್ರ ಬಿಡಿಸುದು ಎಷ್ಟೊಂದ ನಾ ಬೆಳಿಗ್ಗೆ ಗೊತ್ತಾಗಿದೆ. ಅಪ್ಪ ಯಾವುದು ಬೇಡ ಅಂತ ಹೇಳ್ತೀರಿ? ಹಾಗಾದ್ರೆ ನಮ್ಮನ್ನು ಕರೆಯುವಲ್ಲಿ ಕಾರಣ ಏನು ಇಲ್ವಾ? ನಿರ್ದಿಷ್ಟವಾದ ಕಾರಣ ಇದೆ. ಏನು ಮಕ್ಕಳೇ? ಪ್ರಾಯ ಬಂದ ಹೆಣ್ಣು ಮಕ್ಕಳಿಗೆ ಅಲ್ಲ, ನಿಮ್ಗೀಗ ವರ್ಷ ಎಷ್ಟಾಗಿರ್ಬೋದು? ಎಷ್ಟಾಯ್ತು? 13 ಮೀರಿತು, 14ಕ್ಕೆ ಸೇರಿತು, 15 ಜಾರಿತು, 16 ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಅಪ್ಪಯ್ಯ, ಈ ವರ್ಷದ ಲೆಕ್ಕ ಯಾಕೆ? ಕಾರಣ ಉಂಟಮ್ಮ. ಷೋಡಶಿಯರ ಅಂತ ನಿಮಗೆ ಪ್ರಾಯ ಸಮರ್ಥರಾದ ಹೆಣ್ಣು ಮಕ್ಕಳಿಗೆ ಈ ಪ್ರಾಯದ ಕಾಲದಲ್ಲಿ ಏನ್ ಮಾಡ್ಬೇಕು? ಏನಾಗ್ಬೇಕು? ಹೊಟ್ಟೆ ತುಂಬಾ ಊಟ, ಕಣ್ ತುಂಬಾ ನಿದ್ದೆ, ಒಳ್ಳೊಳ್ಳೆ ಸೀರೆಗಳನ್ನೆಲ್ಲ ಉಟ್ಟು ಆಭರಣ ತೊಟ್ಟು ಚಂದ ಮಾಡಿ ದರ್ಪಣದ ಮುಂದೆ ನಿಂತು ನಮ್ಮ ಸೌಂದರ್ಯ ನಾವೇ ನೋಡಿ ಸಂತೋಷ ಪಟ್ಕೊಳ್ಳುದು. ಏನು ಬೇಡ. ನಾವು ಚಂದ ಮಾಡ್ಕೊಂಡದ್ದನ್ನು ನಾವೇ ನೋಡ್ಬೇಕು. ಮತ್ತೆ ಕೆಲವರು ಎಂದೆಷ್ಟು ಶೃಂಗಾರ ಮಾಡ್ಕೊಂಡ್ರು ಅವರ ಮುಸುಡು ಊರ್ನವ್ರು ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ನಿದ್ದೆ ಮುದ್ದೆ ಎರಡೇ ಎಂತ ಹೇಳಿದ್ರು ಅದನ್ನ ನಾನು ನೋಡುದಿಲ್ಲ ಅಪ್ಪ. ಹಾಗೆ ಸರಿ ಅಪ್ಪ. ಅದಲ್ಲದೆ ಜೀವನದ ದಾರಿ ಬೇರೆ ಇದೆ, ಅದನ್ನು ತೋರುವಂತಹ ಎತ್ತರದ ಸ್ಥಾನದಲ್ಲಿ ತಾವಿದ್ದೀರಿ ಮಗ. ಇದಲ್ಲದೆ ಬದುಕು ಮುಂದೆ ಇಲ್ಲಿಗೆ ಕರೆಸುವುದಕ್ಕೆ ಕಾರಣ ಉಂಟಮ್ಮ. ಪ್ರಾಯ ಪ್ರಬುದ್ಧಿ ಅಂತ ನಿಮಗೆ ಈ ಕಾಲದಲ್ಲಿ ಮದುವೆ ಆಗೋದಕ್ಕೆ ನಾವ ಮದುವೆ ಆಗ್ಬೇಕಾ? ಹೌದು. ಇಷ್ಟು ಬೇಗ ಮದುವೆಗೆ ಏನವಸರಪ್ಪ? ನಾವು ಸಣ್ಣವರಲ್ವಾ? ಇನ್ನೊಂದು 10-20 ವರ್ಷ ಹೋಗ್ಲಿ ಅಪ್ಪ. ಸಣ್ಣವರು 10-20 ವರ್ಷ 10-20 ವರ್ಷ ಹೋದ್ರೆ ನಿಮ್ಮನ್ನು ಕೊಂಡು ಹೋಗ್ಲಿಕ್ಕೆ ಯಾವ ಗಂಡು ಬರುವುದಿಲ್ಲ. ಯಾರು ಬರುವುದಿಲ್ವಾ? ಭಾರತೀಯದವರೆಲ್ಲ ಹಾಳಾಗಿ ಹೋಗಿ ನಮ್ಗೆ ಹಾಳಾಗುವುದು ಅವರಲ್ಲ, ಹಾಳಾಗುವುದು ನೀವು. ಮುಖದಲ್ಲಿ ಸುಕ್ಕು ಕಟ್ಟಿ ನೆರಿಬಿದ್ರೆ ಮತ್ತ ಆ ಹೆಣ್ಮಕ್ಳನ್ನ ಯಾರು ಕೇಳುವುದಿಲ್ಲ. ಹಾಳಾಗುವುದು ನೀವೇ. ಏನಪ್ಪ ಮದುವೆ ಕುರಿತಾಗಿ ನಿಮ್ಮ ದೂರದ ಆಲೋಚನೆ ಏನು ಅಂತ ನನ್ಗೆ ಅರ್ಥ ಆಯ್ತು. ಏನು? ಸಾಲಿಗೆ ನಾವೈವರು ಹೆಣ್ಣುಗಳೇ ನಿಮ್ಮ ಪಾಲಿಗೆ. ಈ ಹೆಣ್ಣನ್ನ ಪಡೆದ ಹೆಣ್ಣಿನ ತಂದೆಗೆ ಜೀವನದಲ್ಲಿ ಯಾವಾಗ್ಲೂ ಒಂದು ಕೊರಗಿರುತ್ತದೆ. ಅಯ್ಯೋ ದೇವರೇ, ನನಗೆ ಒಬ್ಬ ಗಂಡು ಮಗ ಇತ್ತಿದ್ರೆ ಈ ಚಿಂತೆ ಹೆಣ್ಣಿನ ತಂದೆಗೆ ದೂರ ಆಗುವುದು ಯಾವಾಗ? ನಾನು ಪಡೆದ ಮಗಳು ಪ್ರಾಯಕ್ಕೆ ಬಂದಾಗ ಅವಳಿಗೆ ಮದುವೆ ಮಾಡಿಸಿ ಮಗಳ ಜೊತೆಯಾಗಿ ಮನೆಗೆ ಬರುವಾಳಿನಲ್ಲಿ ತಾನು ತನ್ನ ಮಗನನ್ನು ಕಂಡ ಸಂತೋಷವನ್ನು ಅನುಭವಿಸ್ತಾನಂತೆ. ಆ ಮನಸ್ಥಿತಿಗೆ ತಾವು ಬಂದಿದ್ದೀರಿ ಅಂತಾದ್ರೆ ನಿಮ್ಮ ಮಕ್ಕಳಾಗಿ ನಿಮ್ಮ ಅಭಿಪ್ರಾಯಕ್ಕೆ ನಮ್ಮ ವಿರೋಧ ಭಾವವಿಲ್ಲ. ನಾವೈವರು ಒಮ್ಮತದಿಂದ ಮದುವೆಗೆ ಹೋಗ್ತೇವೆ. ಆದ್ರೆ ಒಂದು ಮಾತು ಅಪ್ಪ, ನಮ್ಮನ್ನು ಎಲ್ಲಿಗೆ, ಯಾವ ಊರಿಗೆ, ಯಾರ್ಯಾರಿಗೆ ಕೊಟ್ಟು ಮದುವೆ ಮಾಡ್ತೀರಿ? ಮಗ ಅಪ್ಪ 3 ಜನರನ್ನು ಗಟ್ಟಕ್ಕೆ ಕೊಡುವ ಅಂತ ಮಾಡಿದೆ. 3 ಜನ ತಂಕ ಕೊಡುವ ಅಂತ ಗಟ್ಟಕ್ಕೊಂದು ಬೇಡಪ್ಪ. ಯಾಕೆ ಅಪ್ಪ? ಮತ್ತೆ ಎಲ್ಲಿಯಾದ್ರೂ ಅಪ್ಪಿ ತಪ್ಪಿ ಈ ಊರಿಗೊಂದು ಮದುವೆ ಮಾಡಿ ಕೊಡ್ಬೇಡಿ. ಯಾಕೆ ಮಗ? ಅವನಿಗೆ ಮತ್ತೆ ದಾರಿ ಹುಡ್ಕೊಂಡು ಬರ್ಲಿಕ್ಕೆ ಬಹಳ ಕಷ್ಟ ಆಗ್ತದಪ್ಪ. ಮಗ ಹಾಗೆ ಘಟ್ಟಕ್ಕೆ ಇಟ್ಲಾಗೆಲ್ಲ ಮದುವೆ ಮಾಡುವುದಲ್ಲ. ನಿಮ್ಮನ್ನು ಯಾರಿಗೆ ಕೊಡ್ಬೇಕು ಅಂತ ನನಗೆ ಗೊತ್ತುಂಟು. ಸಾಮಾನ್ಯದವರಲ್ಲ, ಕಡೆಯ ದಿಕ್ಕಿನ ಒಡೆಯ ನಮ್ಮ ಒಡೆಯ ಶಂಭು, ಅವನು ಮಗನಿಗೆ ಕೊಡ್ಬೇಕು. ನನಗೆ ಗೊತ್ತಾಯ್ತು ಯಾರಂತ. ದೊಡ್ಡ ಹೊಟ್ಟೆಯವ, ಅಗಲ ಕಿವಿಯವ, ಉದ್ದ ಮುಗಿನವ, ಅವ ಗಣೇಶ ಅಲ್ವಾ ಅಪ್ಪಯ್ಯ? ಗಣಪನ? ಹೌದು, ಗಣಪನಿಗೆ ಕೊಡುದಿಲ್ಲ. ಹಾಗಾದ್ರೆ ಇವರೇ ಬೇಕು. ಯಾರು ಮಗ? ಮಂಡಿ ಭೀಕರಾಕೃತಿ, ಕೆಂಗಣ್ಣ ಕೋರೆದಾಡೆ, ವೀರಭದ್ರ. ಭದ್ರ ಆಗ್ಬೋದ ನಿಂಗೆ? ಬೇಡವಾ? ಯಾರಂತ ತಾವೇ ಹೇಳಿ ಅಪ್ಪ. ಮಗ ಹತ್ಯೆ ಆಗುತ್ತಾ ಇದೆ. ಸಾಮಾನ್ಯದವರಲ್ಲ, ಯಾರು? ಹುಟ್ಟಿದಾಗಲೇ 6 ಜನ ಕಾರ್ತಿಕೇಯರಿಂದ ಸ್ತನ್ಯಪಾನ ಮಾಡಿದ ಕಾರ್ತಿಕೇಯ, ಗುಹ, ಸುಬ್ರಹ್ಮಣ್ಯ, ಷಡಾನನ ಎನ್ನುವಂತ ಹೆಸರು ಪಡೆದ ಆ ಸುಬ್ರಹ್ಮಣ್ಯ
ಈ ಸಾರಿ ನಿಮ್ಮ ಐವರನ್ನು ಕುಮಾರಸ್ವಾಮಿ ಮದುವೆ ಮಾಡ್ಬೇಕು ಅಂತ ಸಾಮಾನ್ಯ ಬುದ್ಧಿವಂತ ಅಲ್ಲ. ನಮ್ಮ ಐವರನ್ನು ಮದುವೆ ಆಗುವವ ಕುಮಾರಸ್ವಾಮಿ. ನಮ್ಮ ಐವರನ್ನು ಮದುವೆ ಆಗುವವನು 6 ತಲೆಯವನು 6 ಮಗದವನು. ಆ ಶಿವನಿಗೆ ಮಗ, ಶಿವಸುತನು ಸತ್ಯರಾಗಿ ಸಾರ್ಥಕವಾದ ಬದುಕು ಸಾಗಿಸುವುದಕ್ಕೆ ನಾವು ಸಿದ್ಧರಿದ್ದೇವೆ. ಹೇಳಿಯಪ್ಪ, ಮದುವೆ ಯಾವಾಗ ಮಾಡಿಕೊಡ್ತೀರಿ? ಮದುವೆ ನಿಶ್ಚಯ ಮಾಡ್ಲಿಲ್ಲ. ಇದೆಂತದೆ ಇದು? ನಿಶ್ಚಯ ಆಗ್ತಿದ್ ಮದುವೆಯ? ಬನ್ನಿ ಹೋಗೋಣ, ನೀರ್ ಪಾಯಸ ಆಗ್ತದೆ. ನಿಶ್ಚಯ ಆಗಿದ್ದು ಮದುವೆ ಇದು ನೀರ್ ಪಾಯಿಸುವ. ಸ್ವಲ್ಪ ಹೊತ್ತು ಮುಂಚೆ ಹೆಚ್ಚು ಬಂದ್ರೆ ಪಾಯಿಸುವ ಹೇಳಿಯಪ್ಪ. ಅಮ್ಮ, ಮದುವೆ ನಿಶ್ಚಯಿಸದೆ ನಮ್ಮನ್ನು ಯಾಕೆ ಕರೆಯಿಸಿ ವಿಚಾರ ಪ್ರಸ್ತಾಪ ಮಾಡಿ? ನೀವು ಬರೇ ನನ್ನ ಮುಖ ಮಾತ್ರ ಇಷ್ಟೊತ್ತಾರೆ ಕಂಡದ್ದು, ಮಾತಾಡಿದ್ದು. ಇವತ್ತು ನನ್ನನ್ನು ಸರಿಯಾಗಿ ನೋಡಿದ್ದೀರಾ? ನಮ್ಮಪ್ಪ ಇವತ್ತು ವಿಶೇಷವಾಗಿ ಶೃಂಗಾರಗೊಂಡಿದ್ದಾರೆ. ಯಾಕೆ ಅಂತ ಗೊತ್ತಾಗೋದಿಲ್ಲ ಅಪ್ಪ. ಈ ಕಡೆಯೆಲ್ಲ ಇಷ್ಟು ದೊಡ್ಡ ಮುಂಡಾಸ್ ಕಟ್ಟೋದಿಲ್ಲ ಅಪ್ಪ. ಕಟ್ಟೋದಿದ್ರೆ ನೀವೇ ನಾವೇ ಅಲ್ವಾ ಅಪ್ಪ? ಇಷ್ಟು ದೊಡ್ಡ ಮುಂಡಾಸು ಎಲ್ಲಿ ನಿಂತರೂ ನೀವು ಕಾಣುತ್ತೀರಿ. ಸರಿ, ಹೊಸತಾದ ವಸ್ತ್ರ, ಹೊಸತಾದ ಬಂಗಾರದ ಆಭರಣ, ಯಾವತ್ತು ಇಲ್ಲದಿರುವ ಸಂತೋಷ ಸಂಭ್ರಮ. ಯಾಕೆ ಅಂತ ಮಕ್ಕಳಾದ ನಮ್ಮಲ್ಲಿ ಹೇಳೋದಿಲ್ವಾ? ಮಕ್ಕಳಾದಂತ ನಿಮಗೆ ಗಂಡು ಕೇಳುವುದಕ್ಕಾಗಿ ನಾನಿವತ್ತು ಕೈಲಾಸಕ್ಕೆ ಹೋಗ್ತೇನೆ. ನಾನ್ ಕಾಯ್ದೋದನ್ನೇ. ನಮ್ಮಪ್ಪ ಎಷ್ಟೊತ್ತಿಗೆ ಕೈಲಾಸಕ್ಕೆ ಹೋಗ್ತಾರೆ ಅಂತಲೇ ಕಾಯುದು ನಾನು. ಆಗ ನೋಡು, ಇಷ್ಟು ಬೇಗ ಯಾಕೆ ಅಂತ ಕೇಳಿ. ಅದೆಲ್ಲ ಬೇಗ ಹೋಗುದು ಯಾವ್ದು? ನೀವು ಆದಷ್ಟು ಬೇಗ ಹೋದ್ರೆ ಆದಷ್ಟು ಬೇಗ ನಮ್ಮ ಮದ್ವೆ ಆಗುದಿಲ್ವಾ? ಅಮ್ಮ, ಇವತ್ತೇ ಕೈಲಾಸಕ್ಕೆ ಹೋಗ್ತೇನೆ. ನಾಳೆ ಅಲ್ಲಿ ಮಾತಾಡ್ತೇನೆ. ನಾಡಿದ್ದೇ ಮದುವೆ. ಹೋಗುವ ಮೊದಲು ಪೂರ್ವ ತಯಾರಿ ಇದೆಲ್ಲ ಮಾಡಿ ಹೋಗ್ತೇನೆ. ಶೃಂಗಾರ ಆಗ್ಬೇಕಲ್ಲ ಊರು. ಅಲ್ಲಿಗೆ ಹೋಗಿ ಪರಮೇಶ್ವರನಲ್ಲಿ ಮಾತಾಡಿ ನಿಮಗೆ ಮದುವೆ ಮಾಡಿಸ್ತೇನೆ. ಮದುವೆ ಮಾಡಿಸಿದ ಮೇಲೆ ಆ ಪರಮೇಶ್ವರ ನನ್ಗೇನಾಗ್ತಾನೆ? ಬಿಯಗ ನಿಮ್ಮನ್ನು ಮದುವೆ ಆದ ಗಂಡು ಆ ಸುಬ್ರಹ್ಮಣ್ಯ ನನ್ಗೇನಾಗ್ತಾನೆ? ನಿಮ್ಮ ಗಳಿಯಪ್ಪ ಮಗ. ಆಮೇಲೆ ನಿಮ್ಮ ಸಾಂಗತ್ಯದಿಂದ ಹುಟ್ಟುವ ಆ ಚಿಕ್ಕ ಮಕ್ಕಳಿಗೆ ನಾನೇನಾಗ್ತೇನೆ ಮಗ? ಅಜ್ಜ 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 ಅಪ್ಪ. ಪಿತನೆ ನೀ ಮಡಿದೆಯಲ್ಲ, ಪಿತನೆ ನೀ ಮಡಿದೆಯಲ್ಲ, ಈ ಪರಿಯಮ್ಮ ಜೊತೆಯಗಲಿದೆಯ ಜನಗ, ಈ ಪರಿಯಮ್ಮ ಜೊತೆಯಗಲಿದೆಯ ಜನಗ. ಕ್ಷಿತಿಯೊಳು ನಿಮ್ಮ ಅಗಲಿ, ಕ್ಷಿತಿಯೊಳು ನಿಮ್ಮ ಅಗಲಿ, ಜೀವಿತನೆಂದು ಹೃದಯ ಯಾರುಡ ಹೇಳಲಿ. ಪಿತನೆ ನೀ ಮಡಿದೆಯಲ್ಲ ಅಪ್ಪ. ಒಂದು ಮಾತನಾಡಿ ಅಪ್ಪ, ಮಾತನಾಡಿ. ಈ ತುಂಬಿದಂತಹ ಸಭೆಗೆ ನಮ್ಮ ಐವರನ್ನು ಕರೆಸಿಕೊಂಡು ಮಕ್ಕಳೇ ನಿಮಗೆ ಮದುವೆ ಮಾಡಿಸ್ತೇನೆ, ನಿಮ್ಮ ಮದುವೆಯ ಅಂದ ಚಂದವನ್ನು ನಾನು ನನ್ನ ಕಣ್ತುಂಬ ನೋಡಬೇಕು ಎನ್ನುವಂತಹ ವಿಷಯ ಮಾತನಾಡುತ್ತಿರುವಂತಹ ಸಂದರ್ಭ ಶಿವನ ಪಾದವನ್ನು ಸೇರಿಬಿಟ್ರೆ ತಂದೆ, ನಮ್ಮ ಪರಿಸ್ಥಿತಿ ಬೀದಿಯಲ್ಲಿ ಬಿದ್ದ ಮಾಂಸದ ಮುದ್ದೆ ಎಂತಾಯ್ತು, ದಿಕ್ಕು ತಪ್ಪಿದ ನಾವೇ ಎಂತಾಯ್ತು. ನಮ್ಮನ್ನು ಹೇಳುವವರು ಕೇಳುವವರು ಯಾರಿದ್ದಾರೆ? ಮಾತನಾಡಿ. ಮಕ್ಕಳಿಲ್ಲದ ಬಾಳಲಿ, ಮಕ್ಕಳಿಲ್ಲದ ಬಾಳಲಿ, ಕೈಲಾಸದೀಯ ಮುಕ್ಕಣ್ಣನನ್ನು ಧ್ಯಾನಿಸಿ, ಕೈಲಾಸದೀಯ ಮುಕ್ಕಣ್ಣನನ್ನು ಧ್ಯಾನಿಸಿ, ಅಕ್ಕರೆಯಿಂದ ಬೆಳೆಸಿ, ಅಕ್ಕರೆಯಿಂದ ಬೆಳೆಸಿ, ಹಿಂದಿರಿಯಮ್ಮ ದುಃಖಗೆ ಗುರಿಬಾಧೆಯ ಜನಗ. ಪಿತನೆ ನೀ ಮಡಿದೆಯಲ್ಲ ಅಪ್ಪ. 5 ಮಂದಿ ಹೆಣ್ಣು ಮಕ್ಕಳು ನಿಮ್ಮನ್ನ ಇಷ್ಟೊಂದು ಕರೆಯುತ್ತಾ ಇದ್ರೂ ಕೂಡ ಮಾತಾಡುವಂತ ಸ್ಥಿತಿಯಲ್ಲಿ ನೀವಿಲ್ಲ ಅಪ್ಪ.
ನಿಮ್ಮ ಜೀವನದಲ್ಲಿ ಮದುವೆಯಾಗಿ ಅದೆಷ್ಟೋ ಕಾಲ ಮಕ್ಕಳಾಗದಿರುವಂತಹ ಸಂದರ್ಭ ನಿಮ್ಮ ಆರಾಧ್ಯ ದೇವರಾಗಿರುವಂತಹ ಪರಮೇಶ್ವರನನ್ನ ಧ್ಯಾನಿಸುವುದರ ತನ್ಮೂಲಕವಾಗಿ ಕೇದಾರ ವ್ರತದ ಪ್ರತಿಫಲವಾಗಿ 5 ಮಂದಿ ತರಳೆಯರನ್ನ ಪಡೆದವರು ನೀವು ಜನಕ. ಕನ್ಯರಾಗಿರುವಂತ ನಮ್ಮನ್ನ ಹೆಣ್ಣು ಮಕ್ಕಳಲ್ಲ ಗಂಡು ಮಕ್ಕಳೋಪಾದಿಯಾಗಿ ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿದ್ದೀರಿ. ಇಂದು ನಮ್ಮ 5 ಮದುವೆಯನ್ನ ಕಣ್ಣಾರೆ ಕಾಣಬೇಕೆನ್ನುವಂತ ಸಂತೋಷದಲ್ಲಿ ನಮ್ಮನ್ನೆಲ್ಲ ಗಲೆ ಶಿವನ ಪಾದವನ್ನ ಸೇರಿಬಿಟ್ರ ಜನಕ. ಅಪ್ಪ, ಇಲ್ಲಿವರೆಗೆ ನಿಮ್ಮನ್ನ ಅಗಲಿದ್ದವರು ನಾವಲ್ಲ, ಇನ್ನು ಮುಂದೆ ನಿಮ್ಮನ್ನ ಬಿಟ್ಟಿರುವುದಕ್ಕೆ ನಮ್ಮಿಂದ ಶಕ್ತಿ ಇಲ್ಲ. ಮಾತಾಡಿ ಜನಕ. ಹೊತ್ತು ಫಲವೇ ನಿನ್ನೋ ಸುಮ್ಮನೆ ಅಳ್ಬೇಡಿ. ಹೊತ್ತು ಫಲವೇ ನಿನ್ನೋ ಸುಮ್ಮನೆ ಸತವರೋ ಪುನರಭಿ ಜೀವಿ ಬರೇ ಸತ್ತವರು ಪುನರಭಿ ಜೀವಿ ಬರೇ ಎನ್ನುತ್ತ ಸಂತೈಸಿದಳು ದೇವರದಿ ಅನುಜಯರನು. ಸಹೋದರಿಯರೇ, ತಾಯಿಯನ್ನು ಕಳೆದುಕೊಂಡ ತಪ್ಪಲಿ ಮಗುವೊಂದು ಯಾವ ತಾಯಿಯ ಮಡಿಲಲ್ಲಿ ಆದ್ರೂ ತಲೆ ಇಟ್ಟು ಅಮ್ಮ ಅಂತ ಕರೆದು ಅಮ್ಮನಿಲ್ಲದೆ ಇರುವ ಕೊರಗಿಗೆ ಸಮಾಧಾನ ತಂದುಕೊಳ್ಳಬಹುದು. ಅದೇ ಜನ್ಮ ಕೊಟ್ಟ ತಂದೆಯ ಸ್ಥಾನದಲ್ಲಿ ಯಾರನ್ನಿಟ್ಟು ಮನಸ್ಸು ತುಂಬಿ ಅಪ್ಪ ಅಂತ ಕರೆಯುವ ಭಾಗ್ಯ ಉಂಟು ಹೇಳಿ? ಆ ಭಾಗ್ಯವೇ ಈ ಹೊತ್ತಿನಿಂದ ನಮ್ಮ ಪಾಲಿಗೆ ಇಲ್ಲವಾಯಿತಲ್ಲ ಎಂಬ ಕಾರಣಕ್ಕೆ ಅಳಿದ ನಮ್ಮ ತಂದೆಯ ಮೃತದೇಹದ ಮೇಲೆ ಬಿದ್ದು ಹೊರಳಾಡಿ ಕಣ್ಣೀರು ಬಿಡಿಸಿದ್ದೇವೆ. ಆದರೆ ನಮ್ಮ ಕಣ್ಣೀರಿಗೆ ಅಳಿದ ನಮ್ಮ ತಂದೆಯ ಪ್ರಾಣ ಮರಳಿ ತರುವ ಚೈತನ್ಯ ಉಂಟೆ ಹೇಳಿ? ಸತ್ತವರಿಗಾಗಿ ಅತ್ತವರು ಮತ್ತೆ ಸಾಯರೆ. ಜಾತಸ್ಯ ಮರಣಂ ಧ್ರುವಂ. ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಸಾಯಲೇಬೇಕು. ಇಂದು ನಮ್ಮ ತಂದೆ ಮುಂದೆ ಒಂದಲ್ಲ ಒಂದು ದಿನ ನಾವು ಕೂಡ ಕಾಲನೂರನ್ನು ಸೇರಲೇಬೇಕು. ಬದುಕಿರುವಂತಹ ನಮಗೆ ನಮ್ಮದೇ ಆದಂತಹ ಕರ್ತವ್ಯ ಕೈಬೀಸಿ ಕರೆಯುತ್ತಲಿದೆ. ನಾವು 5 ಮಕ್ಕಳಿದ್ದು ನಮ್ಮ ತಂದೆಯ ಮೃತದೇಹ ಅನಾಥವಾಗಬೇಕೆ? ಆಗಲೇ ಬೇಕಿರುವಂತಹ ಊರ್ಧ್ವ ದೈಹಿಕ ಕ್ರಿಯೆಯನ್ನು ನಾವು 5 ಮುಂದೆ ನಿಂತು ಒಂದಾಗಿ ಮಾಡೋಣ. ಹೇಳಿ ಮುಂದೆ ಹೋಗೋಣ. ಇರಲಿಗೊಂದಿನ ವ್ರತಿಯ ನೈದಲು ಇರಲಿಗೊಂದಿನ ವ್ರತಿಯ ನೈದಲು ಹಿರಿಯಳನು ಅರಸಾಗಿ ನೇಮಿಸೆ. ಹಿರಿಯಳನು ಅರಸಾಗಿ ನೇಮಿಸೆ. ಕರುಣಿಯೋರು ಕೂಡೋತ್ತ ಮನದಲ್ಲಿ ಯೋಚಿಸಿದರು. ಒಬ್ಬ ವ್ಯಕ್ತಿಗೆ ತನ್ನ ಬದುಕಿನ ಕೊನೆಯ ಸಂಸ್ಕಾರ ಅಂತ ಹೇಳಿದ್ರೆ ಅಳಿದಾಗ ಉಳಿದ ದೇಹಕ್ಕೆ ಮಾಡುವ ಸಂಸ್ಕಾರ, ಅದುವೇ ಅಂತಿಮ ಸಂಸ್ಕಾರ. ನಮ್ಮ ತಂದೆಯ ಮೃತದೇಹಕ್ಕೆ ಅಂತಿಮ ಸಂಸ್ಕಾರವನ್ನು ಮಾಡಿಸಿದ ನಾವು ಉಳಿದ ಎಲ್ಲ ಕ್ರಿಯಾ ಕರ್ಮಾದಿಗಳನ್ನು ಶ್ರದ್ಧೆಯಿಂದ ಮಾಡಿ ತೀರಿಸಿ ನಮ್ಮ ತಂದೆ ಶಿವ ಸಾಹಿತ್ಯವನ್ನು ಸೇರಿದರು ಎನ್ನುವ ಸಂತೃಪ್ತ ಮನಸ್ಥಿತಿಯನ್ನಂತೂ ಮರಳಿ ನಾಗಲೋಕದ ಸಭೆಗೆ ಬಂದು ನಿಂತಿದ್ದೇವೆ. ನೋಡಿ, ಸಭೆಯತ್ತ ಗಮನ ಹರಿಸಿ ನಾವು ಬರುವಲ್ಲಿಯವರೆಗೆ ಮೌನವಾಗಿದ್ದಂತಹ ಸಭೆಯಲ್ಲಿ ಒಂದು ತೆರನಾದ ಸಂಚಲನ. ನಮ್ಮನ್ನು ನೋಡ್ತಾ ಇದ್ದಾರೆ, ಅವರು ಅವರಷ್ಟಕ್ಕೆ ಮಾತಾಡ್ತಾ ಇದ್ದಾರೆ. ನಮ್ಮನ್ನು ನೋಡುವುದು, ಅವರು ಮಾತಾಡುವುದು ಅದೇನು ಅಂತ ಗೊತ್ತಾಗುದಿಲ್ಲ. ನನಗೆ ಗೊತ್ತಾಯ್ತು ಈಗ. ಏನು ಮಾತನಾಡುದವ್ರು ಹೌದು, ಆದ್ರೆ ನಮ್ಮದೇ ವಿಷಯ ಮಾತನಾಡ್ತಾ ಇದ್ದಾರೆ ಅವರು. ನಮ್ಮ ವಿಚಾರವ? ಹೌದು. ಏನದು? ಇಲ್ಲಿ ಶಂಖಚೂಡ ಅಳಿದಿದ್ದಾರೆ, ನಾಗಲೋಕದ ಸಿಂಹಾಸನ ಬರಿದಾಗಿ ಹೋಗಿದೆ. ಇಲ್ಲಿಗೆ ಅಧಿಕಾರಿ ಯಾರಾಗ್ಬೇಕು ಎನ್ನುವುದಾಗಿ ಅವರವರ ಮಧ್ಯೆ ತರ್ಕ ಮಾಡ್ತಾ ಇದ್ದಾರೆ.
ಅವರಿಗೆಲ್ಲ ಕೈ ಮುಗಿಬೇಕು. ಪ್ರಜ್ಞಾವಂತರಾದಂತಹ ಪ್ರಜೆಗಳು ನಾಡಿನ ಬಗ್ಗೆ, ಸಿಂಹಾಸನದ ಬಗ್ಗೆ ಅವರ ಎದೆಯಲ್ಲಿ ಅಭಿಮಾನ ಇದ್ದದ್ದರಿಂದ ಹಾಗೊಂದು ಆಲೋಚನೆ ಅವರ ಮನಸ್ಸಿನಲ್ಲಿ ಮೂಡಿದೆ. ನಿಜವಾದಂತಹ ಸಮಸ್ಯೆ ಹೌದದು. ನಮ್ಮನ್ನು ಕಂಡಾಗಲೇ ಅವರು ಹಾಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಅದಕ್ಕೆ ಕಾರಣ ಏನು? ಅವರ ಪ್ರಶ್ನೆಗೆ ಉತ್ತರ ಕೊಡುವ ಎತ್ತರದ ಸ್ಥಾನದಲ್ಲಿ ನಾವಿದ್ದೇವೆ. ನಾವಿಲ್ಲಿ ಅಧಿಕಾರಿಯ ಮಕ್ಕಳಲ್ವೇ? ಹೌದು, ಏನು ಮಾಡೋಣ? ಈ ಪೀಠಕ್ಕೆ ಯಾರನ್ನು ಕೂರಿಸುವುದು? ಯಾರು ಯಾರು ಅಂತ ಯೋಚಿಸಬೇಕಾದ ಅಗತ್ಯ ಇಲ್ಲ. ನಮ್ಮ ತಂದೆಯಿಂದ ದತ್ತವಾಗಿ ಬರುವ ಅಧಿಕಾರಕ್ಕೆ ನಾವು ಹೊಣೆಗಾರರಿದ್ದೇವೆ. ನಮ್ಮ ಐವರಲ್ಲಿ ಯಾರಾದ್ರೂ ಆದಿತ್ತು, ಇವಳನ್ನು ಪೀಠದಲ್ಲಿ ಕೂರಿಸುವುದು. ಏ ಅಪ್ಪ, ಇನ್ ಕಿರೀಟ ತಾನೆ ಇವಳು ನೆತ್ತಿಗಿಟ್ಟು ಒಂದು ಸಂಭ್ರಮದ ಆಚರಣೆ ಮಾಡುವ. ಅವಳಿಗೆ ಆಗದಿದ್ರೆ ನೀನು ನನಗ್ ತೊಂದ್ರೆ ಇಲ್ಲ, ಬೇಕು ಅಂತ ಆಸೆ ಏನೂ ಇಲ್ಲ. ಮತ್ತೆ ಅಕ್ಕ, ನಮ್ಮ ಐವರಲ್ಲಿ ಹಿರಿಯವಳಾಗಿರುವವಳು ನೀನು, ನಮಗ ಐವರಿಗೂ ತಿದ್ದಿ ಬುದ್ಧಿಯನ್ನು ಹೇಳುವವಳು ನೀನಿದ್ದೀಯ. ನಾವು ನಾಲ್ವರ ಸಮ್ಮತಿಸುವುದು ಏನು ಗೊತ್ತಾ? ಈ ನಾಗಲೋಕಕ್ಕೆ ಸೂಕ್ತ ಅಧಿಕಾರಿ ನೀನಾಗಬೇಕು ಎನ್ನುವ ಹಾಗೆ. ಇಷ್ಟೂ ಗೊತ್ತಿಲ್ಲದೆ ನಾನು ನಿಮ್ಮ ಹತ್ರ ಕೇಳಿದ್ದ? ಕೇಳುವಲ್ಲಿ ಕಾರಣ ಉಂಟು. ನಿಮ್ಮ ಮನಸ್ಸಲ್ಲಿ ಯಾವ ಅಭಿಪ್ರಾಯ ಇದೆ ಅಂತ ನಾನು ತಿಳ್ಕೊಳ್ಬೇಕು ಬೇಡ? ಯಾಕೆ ಅಂದ್ರೆ ಅಧಿಕಾರ ಪೀಠ ಒನ್ನೇರುವುದು ಸುಲಭ, ಆಮೇಲೆ ಅಧಿಕಾರ ನಡೆಸುವುದು ಕಷ್ಟ ಆಗುತ್ತದೆ. ಪೀಠ ಏರುವವನ ಕಾಲೆಳಿತಾ ಎಳಿತಾ ಇದ್ರೆ ಅವ ಅಧಿಕಾರ ನಡೆಸಲಿಕ್ಕೆ ಆಗುವುದಿಲ್ಲ. ಇವರನ್ನು ಸರಿ ಮಾಡುವುದೇ ಆಗುತ್ತದೆ. ನೀವು ನನ್ನ ಸಹೋದರಿಯರಿದ್ದೀರಿ. ನನ್ನ ಅಭಿಪ್ರಾಯಕ್ಕೆ ನಿಮ್ಮ ಮನಸ್ಸಿನಲ್ಲಿ ಮಾನ್ಯತೆ ಇದೆ ಎನ್ನುವುದು ನನಗೆ ಅರಿವಿದೆ. ಇದೇ ಶುಭ ಮುಹೂರ್ತ ಅಂತ ಭಾವಿಸ್ತೇನೆ. ನಿಮ್ಮೆಲ್ಲರ ಒಪ್ಪಿಗೆಯಿಂದ ಸಭೆಯಲ್ಲಿ ಆಸೀನರಾದಂತಹ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸಿ ಈ ನಾಗಸಿಂಹಾಸನ ಏರುತ್ತೇನೆ. ಸಹೋದರಿಯರೇ, ಇಂದಿನಿಂದ ಬದಲುಗೊಂಡು ಈ ನಾಗಲೋಕದ ಅಧಿಕಾರದ ಹೊಣೆಯನ್ನು ನನ್ನ ನೆತ್ತಿಯಲ್ಲಿ ಹೊತ್ತು ಪರಿಪಾಲಿಸ್ತೇನೆ. ನನ್ನ ಅಧಿಕಾರವನ್ನು ಒಪ್ಪಿಕೊಂಡದ್ದಕ್ಕೆ ಸಾಕ್ಷಿಯಾಗಿ ನಮ್ಮವರೆಲ್ಲರೂ ಅಭಿಮಾನದಿಂದ ಆಡುವ ಮಾತು ಆಲಿಸಿದಿರಾ? ದೇವರತಿಯರ ಸಮ್ಮ ಹೀಗೆಂದು ಕೊಂಡಾಡುತ್ತಾ ಇದ್ದಾರೆ. ಅರಸೊತ್ತಿಗೆಯೋ ಐಶ್ವರ್ಯವೋ ಕೈ ಸೇರಿತು ಎನ್ನುವಲ್ಲಿಗೆ ಬದುಕೊಂದು ಅರ್ಥಪೂರ್ಣ ಅಂತಲ್ಲ, ಜೀವನದ ಸಾರ್ಥಕತೆಗೆ ದಾರಿ ಹೀಗೆ ಉಂಟಲ್ಲ. ಮದುವೆಯಾಗದ ಬಾಳು ಲೋಭಿಸದು, ಮದುವೆಯಾಗದ ಬಾಳು ಲೋಭಿಸದು, ಮದುವೆಯಾಗದ ಬಾಳು ಲೋಭಿಸದು. ಇದು ಸಮಾಜದ ನಿಯಮ, ಇದು ಸಮಾಜದ ನಿಯಮ. ಅದರಿಂದ ಒದಗಿನ ಕೈಲಾಸ ಸೇರುತ್ತಾರ, ಅದರಿಂದ ಒದಗಿನ ಕೈಲಾಸ ಸೇರುತ್ತಾರ. ಮುದದಿಗಾರನೋ ಬಗೆಸುವ, ಮುದದಿ ಶಿವನನೋ ಬಗೆಸುವ, ಶಂಕರನ ನಾವು ಬಗೆಸುವ. ಅದರಿಂದ ಒದಗಿನೋ ಕೈಲಾಸ ಸೇರುತ್ತ, ಮುದದಿಗಾರನನ್ನು ಬಗೆಸುವ. ಜೀವನದಲ್ಲಿ ಕಂಡು ಪೂರ್ಣ ಅಲ್ಲ. ಪ್ರಶ್ನೆ ಮಾಡ್ಲಿಕ್ಕೆ ಹೊರಟ್ರೆ ಹೆಣ್ಣೇನು ಪರಿಪೂರ್ಣಳೆ? ಹೆಣ್ಣು ಮತ್ತೆ ಗಂಡು ಜೀವನದಲ್ಲಿ ಪೂರ್ಣತೆಯನ್ನು ಪಡೆಯುವುದು ಹೇಗೆ ಕೇಳಿದ್ರೆ, ಮದುವೆ ಎನ್ನುವ ಉಚ್ಚ ಸಂಸ್ಕಾರದ ಮೂಲಕವಾಗಿ ಸತಿಪತಿಯರಾದಾಗ ಬದುಕು ಅರ್ಥಪೂರ್ಣ ಅಂತ ಆಗುತ್ತದೆ. ಹೀಗೆಯೇ ಮದುವೆಯ ಮೂಲಕವಾಗಿ ಸತಿ ಪತಿಯರಾಗಿ ಜೀವನದಲ್ಲಿ ಸತ್ಕರ್ಮಾನುಷ್ಠಾನವನ್ನೇ ಕೈಗೊಂಡು ಸಂತಾನ ಪಡೆದರೆ ಬದುಕು ಸಾರ್ಥಕ ಅಂತ ಆಗುತ್ತದೆ. ಇದು ಸಮಾಜದ ನಿಯಮ.
ಯಾರು ಸಮಾಜದ ಮಧ್ಯೆ ಬದುಕು ಸಾಗಿಸ್ತಾ ಇರ್ತಾರೋ ಅವರೆಲ್ಲರೂ ಸಮಾಜದ ನೀತಿ ನಿಯಮಕ್ಕೆ ಬದ್ಧರಾಗಿ ಇರಬೇಕು. ಇಲ್ಲದೆ ಇದ್ದರೆ ಏನು ಅಂತವರನ್ನು ಸಮಾಜ ದೂರ ಇಟ್ಟು ನೋಡ್ತದೆ. ನಮ್ಮ ಬದುಕು ಹಾಗಾಗಬಾರ್ದು ಅಂತಿದ್ರೆ ನಾವೈವರು ಮದುವೆ ಆಗ್ಬೇಕು. ಅಕ್ಕ, ನೀನೇನು ಹೇಳುವಂತ ವಿಚಾರ ಸತ್ಯವಾದುದೇ. ಆದ್ರೆ ನಮ್ಮ ಮದುವೆಯನ್ನು ಮಾಡಿಸುವಂತ ಸ್ಥಾನದಲ್ಲಿದ್ದ ತಂದೆಯನ್ನು ಕಳೆದುಕೊಂಡಿದ್ದೇವೆ. ಅಮ್ಮ ಇದ್ದಾರಲ್ಲ, ಅಮ್ಮನಲ್ಲಿ ಈ ವಿಚಾರವನ್ನು ಹೇಳುವುದಕ್ಕೆ ಹೊರಟ್ರೆ ಮೂಲೆಯಲ್ಲಿ ಕುಳಿತುಕೊಂಡು ಅಳ್ತಾ ಇರ್ತಾರೆ. ಮತ್ತೆ ಹಾಗಂತ ಬಂಧು ಬಾಂಧವರು ಬೇಕಷ್ಟಿದ್ದಾರೆ. ನಾವು ಕಷ್ಟದಲ್ಲಿದ್ದಾಗ ಯಾರು ಹತ್ತಿರ ಬರುವುದಿಲ್ಲ. ಎಲ್ಲ ಆದಾಯಕ್ಕೆ ನಾನು, ಅನಾಹುತಕ್ಕೆ ನಾನಲ್ಲ ಅಂತ ಹೇಳುವವರೇ ಹೆಚ್ಚು, ಯಾರು ಬರುವುದಿಲ್ಲ. ಒಟ್ಟು ನಿನ್ನ ಆರೋಪ. ಬಂಧುಗಳು ನಮ್ಮ ಕಷ್ಟಕ್ಕೆ ಆಗ್ಲಿಲ್ಲ. ತಂದೆಯನ್ನು ಕಂಡು ಕಳೆದುಕೊಂಡಂತಹ ನಾವು ತಪ್ಪಲಿಗಳಾಗಿ ಕಣ್ಣೀರು ಬಿಡಿಯುತ್ತಾ ಇದ್ದಾಗ ನಮ್ಮ ಕಣ್ಣೀರೊರೆಸಿ ನಮ್ಮ ಬದುಕಿಗೆ ಧೈರ್ಯ ಕೊಟ್ಟವರು ಬಂಧುಗಳಲ್ಲ. ನಮ್ಮ ಜೀವನದಲ್ಲಿ ಅಲ್ಲ, ಯಾರ ಜೀವನದಲ್ಲಿ ಯಾರ ಬಂಧುಗಳು ಯಾರ ಕಷ್ಟಕ್ಕೂ ಆಗೋದಿಲ್ಲ. ಬಂಧುಗಳು ಆಗುವುದೇ ಇಲ್ವಾ ಕೇಳು, ಆಗುತ್ತಾರೆ ಎಷ್ಟಕ್ಕೆ? ನಮ್ಮ ಹತ್ರ ಉಂಟ ಬಂಧುಗಳು ಬಂದು ತಿನ್ನುಂಡು ಹೋಗುವರು ಅಷ್ಟೇ. ಒಂದು ನೆಲೆಯಲ್ಲಿ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡ್ಲಿಕ್ಕೆ ಹೊರಟ್ರೆ ನಾವೆಷ್ಟು ಭಾಗ್ಯವಂತೆಯರು ನೋಡು. ನಮಗೆ ಇರುವ ಬಂಧುಗಳ ಸಂಖ್ಯೆ ಅಪಾರ. ನೋಡಿ, ದೇವರ ಹಾಗೆ ನಮ್ಮ ಕಣ್ಣ ಮುಂದಿದ್ದಾರೆ, ನಮ್ಮತ್ತಲೇ ಆಸಕ್ತರಾಗಿದ್ದಾರೆ. ಇವರಿಗಿಂತ ದೊಡ್ಡ ಬಂಧುಗಳು ನಮ್ಗೆ ಜೀವನದಲ್ಲಿ ಉಂಟ ಹೇಳು? ನಾವು ಯಾರು, ಎಲ್ಲಿಯವರು, ಏನು ಇವರು ತಿಳಿದಿಲ್ಲ. ಆದರೂ ನಮ್ಮ ಪ್ರತಿಭೆಯನ್ನು ಕಂಡಾಗ ಮತ್ಸರಿಸದೆ ಕರ ತಟ್ಟಿ ಪ್ರೋತ್ಸಾಹಿಸುವ ಬಂಧುಗಳು ಯಾರು ಕೇಳಿದ್ರೆ ಅದಿವರು. ನಾವು ಕಷ್ಟ ಎಂದು ಕಣ್ಣೀರು ಬೆಳೆಯುತ್ತಾ ಇರುವುದನ್ನು ತಿಳಿದ್ರೆ ನಮ್ಮ ಬೆನ್ನು ತಟ್ಟಿ ನಮ್ಮ ಬದುಕಿಗೆ ಭರವಸೆ ಕೊಡುವ ಬಂಧುಗಳು ಯಾರು ಕೇಳಿದ್ರೆ ಅದು ನಮ್ಮ ಮುಂದಿರುವ ಇವರು. ಎಲ್ಲಿಯವರೆಗೆ ಇವರೆಲ್ಲ ಆಸಕ್ತರಾಗಿರ್ತಾರೋ ನಮ್ಮ ಮೇಲೆ, ಅಲ್ಲಿಯವರೆಗೆ ನಾವು, ಇವರೆಲ್ಲ ನಮ್ಮ ಬಗ್ಗೆ ನಿರಾಸಕ್ತರಾದ್ರೆ ನಾವೆಷ್ಟು ಕಲ್ತ್ರು ಅಷ್ಟಕ್ಕಷ್ಟೇ. ಒಂದು ಕೆಲಸ ಮಾಡೋಣ, ಮುಂದೆ ಯಾವತ್ತಿವರನ್ನು ನೋಡುತ್ತೇವೆ ಅಂತ ನಮಗೂ ಗೊತ್ತಿಲ್ಲ. ಈ ದಿವಸ ಇವರನ್ನು ಸಂಧಿಸಿದ್ದೇವೆ, ಇವರ ಮುಖ ನೋಡ್ತಾ ಇದ್ದೇವೆ. ನಮ್ಮ ಎರಡು ಕೈ ಜೋಡಿಸಿ ಇವರಿಗೆ ತಲೆ ತಗ್ಗಿಸಿ ಇವರ ಆಶೀರ್ವಾದ ಕೇಳೋಣ. ಯಾರು ಒಬ್ಬರೇ ಆಶೀರ್ವಾದ ಮಾಡಿದ್ದ? ಎಲ್ಲ ಕೈ ಬೆಚ್ಚಿಗೆ ಇಟ್ಕೊಂಡಿದ್ದಾರೆ. ಸಂತೋಷ ಆಯಿತು. ಸಹೋದರಿಯರೇ, ಮದುವೆಯ ಬಗ್ಗೆ ನಾವು ಯಾರಲ್ಲಿಯೂ ಕೇಳಬೇಕಾದಂತಹ ಅನಿವಾರ್ಯ ಇಲ್ಲ. ಅಳಿಯುವಾಗ ನಮ್ಮ ಅಪ್ಪ ಹೇಳಿದ್ದಾರೆ, ಮಕ್ಕಳೇ ನಿಮ್ಮ ಐವರನ್ನು ಮದುವೆ ಆಗುವಂತಹ ಗಂಡು ಶಿವನ ಮಗ ಎನ್ನುವ ಹಾಗೆ ನಾವು ಮದುವೆ ಆಗಬೇಕು ಅಂತಿದ್ರೆ ಈ ನಾಗಲೋಕವನ್ನು ಬಿಟ್ಟು ಕೈಲಾಸವನ್ನು ಸೇರಬೇಕು. ಹೇಳಿ ಹೋಗಿ. ಯಾಕೆ ಬರುವುದಿಲ್ಲ? ನನಗೆ ಅನುಮಾನ ಉಂಟು. ಅವಳು ಹೀಗೆ ಹೇಳ್ತಾಳೆ ಇನ್ನು ಹಾಗೆ. ಬೆಳಿಗ್ಗೆ ಬಂದಾಗಲಿಂದ ನಾನು ನೋಡ್ತಾ ಇದ್ದೇನೆ, ಆ ಕಡೆ ಈ ಕಡೆ ಎಲ್ಲ ತಿರುಗಾಟ ಮಾಡ್ತಾ ಇದ್ದಾಳೆ. ಎಲ್ಲೋ ಇಲ್ಲಿ ಬಂದಾಗ ಯಾರನ್ನೋ ನೋಡ್ಕೊಂಡಿದ್ದಾಳೆ ಅವಳು. ಓಹೋ, ನನ್ಗೆ ಅನುಮಾನ. ಯಾರು ಮುಖಕ್ಕೆ ಎಂತದ್ದು ಹಾಕೊಳ್ಳಿಲ್ಲ, ಒಬ್ಬರೇ ಹಾಕೊಂಡಿದ್ದಾರೆ ಅಂತ ಇಲ್ಲೋ. ಬೇಡ ಬಿಡು, ಅಂತವ್ರೆಲ್ಲ ಬೇಡ್ರಿ, ಬೇಡ ಅಂತವ್ರೆಲ್ಲ. ಇಲ್ಲಿ ಯಾರು ನೋಡ್ಕೊಳ್ಳಿಲ್ಲ. ಮತ್ತೆ ಇಲ್ಲಿ ಅದು ನೋಡಿದ್ಯಾ? ಎಲ್ಲಿ ನೋಡ್ಲಿಲ್ಲ, ಯಾರನ್ನೂ ನೋಡಿದ್ದಿಲ್ಲ. ಬರುವುದಿಲ್ಲ ಅಂತ ಹೇಳಿಕ್ಕೆ ಕಾರಣ ತಂದೆಯವರು ಇದೇ ವಿಚಾರ ಹೇಳಿ ಸತ್ತು ಹೋದ್ರು. ಎಲ್ಲಿಯಾದ್ರೆ ನಾವು ಸತ್ತು ಹೋದ್ರಿ? ನಾವು 4 ಜನ ಇದ್ದೇವಲ್ಲ. ನನ್ ಮಣ್ಣು ಮಾಡ್ಲಿಕ್ಕೆ ಅಲ್ರಿ? ಈಗ ನಿನ್ನೊಂದಿಗೆ ನಾವು 4 ಇರುವಾಗ ಸಾವು ಮಾತ್ರ ನಿನ್ನನ್ನು ಬಾಧಿಸ್ತಾನ? ನಮ್ಮನ್ನು ಕೊಂಡು ಹೋಗ್ಬೇಕಲ್ವಾ? ಹಾಗೆಂದು ಸಾವಿನ ಬಗ್ಗೆ ಭೀತಳಾಗಿತ್ತೀಯ ಅಂತ ಆಯ್ತು. ಈಗ ಸಾವು ಯಾರನ್ನು ಬಿಟ್ಟದ್ದುಂಟು ಹೇಳು? ಹುಟ್ಟಿದ್ದಕ್ಕೆ ಕೇಳಿದ್ರೆ ಮತ್ತೆ ಪ್ರಶ್ನೆಗೆ ಉತ್ತರ ಹುಡುಕುವುದು ಬೇಡ, ಸಾಯುವುದಕ್ಕೆ. ಈ ಪ್ರಪಂಚದಲ್ಲಿ ಹುಟ್ಟೊಂದು ಆಕಸ್ಮಿಕ, ಹುಟ್ಟಿದವ ಬದುಕುವುದು ಅನಿವಾರ್ಯ, ಸಾವು ನಿಶ್ಚಿತವಾದದ್ದು. ಇವತ್ತು ಒಬ್ಬ ಸತ್ರೆ ನಾಳೆ ನಮ್ಮ ಪಾಲಿಗೆ ಸಾವಿದ್ದದ್ದೇ. ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದಾಗ ಮನೆಯಲ್ಲಿದ್ದ ಎಲ್ಲರೂ ಸಂಭ್ರಮ ಪಡ್ತಾರಂತೆ. ಆದ್ರೆ ದೂರದಲ್ಲಿದ್ದ ಭಗವಂತ ಇವರ ಸಂಭ್ರಮವನ್ನು ಕಂಡು ನಗುತ್ತಾನಂತೆ. ಯಾಕೆ ಅಂದ್ರೆ ಈ ಮಗು ಹುಟ್ಟಿದ ಕಳೆಯುತ್ತಾ ಇರುವ ಒಂದೊಂದು ಕ್ಷಣವೂ ಕೂಡ ಸಾವಿಗೆ ಹತ್ತಿರವಾಗುತ್ತಾ ಇರುವುದು ಇವರಿಗೆ ಗೊತ್ತಿಲ್ವಲ್ಲ ಅಂತ. ಈಗ ಸಾವಿನ ಭಯ ಎಲ್ಲರಲ್ಲಿಯೂ ಇರುತ್ತದೆ. ಅದು ಜಾಗೃತವಾಗಿ ಇದ್ರೆ ಬದುಕಿನ ಬಗ್ಗೆ ನಂಬಿಕೆ, ಭರವಸೆ ಹೊರಟು ಹೋಗುತ್ತದೆ. ಹಾಗೆ ಸುಪ್ತವಾಗಿರುವಂತಹ ಸಾವಿನ ಭಯ ಜಾಗೃತವಾಗಬಾರದು ಅಂತಿದ್ರೆ ಕ್ಲೇಶನಾಶನಾದಂತಹ ಹರನನ್ನು ಭಜಿಸಬೇಕು. ಆ ಕಾರಣಕ್ಕೆ ಅವರನ್ನು ಭವಭಯಹರ ಹೀಗೆ ಕೊಂಡಾಡುವುದು. ನಾವೈವರು ಒಂದೇ ಮನಸ್ಸಿನಿಂದ ಹರ ಧ್ಯಾನ ಮಾಡುತ್ತಾ ಕೈಲಾಸದ ದಾರಿ ಶಂಕರ ನಾದ ಶರೀರ ಪರ ನಾಟ್ಯ ಕಲಾಧರ
ವಿಶ್ವೇಶ್ವರ ಜೀವೇಶ್ವರ ವಿಶ್ವೇಶ್ವರ ಶಂಕರ ನಾದ ಶರೀರಾಮರ ನಾಟ್ಯ ಕಲಾಕರ ವಿಶ್ವೇಶ್ವರ ಜೀವೇಶ್ವರ ವಿಶ್ವೇಶ್ವರ ಧ್ಯಾನವೋ ನೀನೆ ಜ್ಞಾನವೋ ನೀನೆ ಆತ್ಮನೋ ನೀನೆ ಪರಮಾತ್ಮನೋ ನೀನೆ ಶಂಕರ ನಾದ ಶರೀರಾಮರ ಬಂದು ಗಂಡರು ಕೈಲಾಸಗಿರಿಯ ಬಂದೋ ಕಂಡರೋ ಕೈಲಾಸಗಿರಿಯ ಕೈಲಾಸಗಿರಿಯ ಅಂದವಾಗಿ ರಜತಗಿರಿಯನು ಕೊಂಡು ತಾಮುದಗೊಂಡರು ಅಂದವಾಗಿ ರಜತಗಿರಿಯನು ಕಂಡು ತಾಮುದಗೊಂಡರು ಬಂದು ಗಂಡರು ಕೈಲಾಸಗಿರಿಯ ಬಂದು ಗಂಡರು ಕೈಲಾಸಗಿರಿಯ ಎಲ್ಲಿಗೆ? ಕೈಲಾಸ ಇನ್ನು ಎಷ್ಟು ದೂರ ಉಂಟು ಏನು? ಮುಂದೆ ಪ್ರಯಾಣಿಸಬೇಕಾದ ಅಗತ್ಯ ಇಲ್ಲ. ನಾವು ಬಂದು ನಿಂತಿರುವುದೇ ಕೈಲಾಸಗಿರಿಯ ತಪ್ಪಲು. ಓ ದೂರವಿತ್ತು ನೋಡಿ, ಬೆಳ್ಳಗೆ ಕಾಣಿಸ್ತಾ ಇದೆಯಲ್ಲ, ಅದುವೇ ಬೆಳ್ಳಿಯ ಬೆಟ್ಟ. ಓ, ಅಲ್ಲಿ ಬೆಳ್ಳಿ ಸಿಗ್ತದ್ಯಾ? ಬೆಳ್ಳಿಯ ಬೆಟ್ಟ ಅಂತ ಹೇಳಿದ್ರೆ ಬೆಳ್ಳಿಯಿಂದಲೇ ರಚಿತವಾದುದು ಎನ್ನುವ ಅರ್ಥ ಅಲ್ಲ. ಹಿಮಾಚ್ಛಾದಿತವಾಗಿ ಶ್ವೇತವರ್ಣದಿಂದ ಕಂಗೊಳಿಸುವುದರಿಂದ ಅದನ್ನು ಬೆಳ್ಳಿಯ ಬೆಟ್ಟ ಅಂತ ಕರೆದಿದ್ದಾರೆ. ಶಿಖರ ತನ್ಮಧ್ಯೆ ಹರ ಗಿರಿಜೆಯರು ನೆಲೆಯಾದದ್ದರಿಂದ ಸೃಷ್ಟಿಗಿದು ವರ ಮಹಾ ಕೈಲಾಸ, ಹೀಗೆ ಲೋಕದ ಭಕ್ತರು ಕೊಂಡಾಡುತ್ತಾ ಇದ್ದಾರೆ. ಕೈಲಾಸಗಿರಿಯ ರಮಣೀಯ ಸೌಂದರ್ಯವನ್ನು ಸವಿಯುವುದಕ್ಕೆ ಬೇಕಾಗಿ ನಾಗಲೋಕದಿಂದ ನಾವು ಇಲ್ಲಿಗೆ ಬಂದದ್ದಲ್ಲ. ನಮ್ಮ ಮೂಲ ಉದ್ದೇಶ ಹರ ಗಿರಿಜೆಯರನ್ನು ಕಾಣುವುದಲ್ವೇ. ಹರ ಭಜನೆ ಮಾಡುತ್ತಾ ಕೈಲಾಸಗಿರಿಯರು. ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.